ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೂಕೆಡೆದುಕೊಂಡು ಪಸಕುರಲ್ದ ಇನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯ ಅಧೀನದ ದೇರ್ಲಗಟ್ಟೆ ಜಸ್ಟಿಸ್ ಕೆ.ಎಸ್. ಹೆಗಡೆ ಚಾರಿಟೇಬಲ್ ಆಸ್ಪತ್ರೆದ ವೈದ್ಯಕೀಯ ಕಾಲೇಜಿದ ಬೊಳ್ಳಿಪರ್ಬದ ಸ್ಮರಣಾರ್ಥವಾದ ಕಟ್ಟದಿನ ಹೊಸ ಕಟ್ಟನ ಬಕ್ಕ ಸವಲತ್ತುಲದ ಉದಿಪನಲೇಸು ಸೋಮವಾರ ನಡೆತಂಡು. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯ ಅಧೀನದ ದೇರ್ಲಕಟ್ಟೆ ಜಸ್ಟಿಸ್ ಕೆ.ಎಸ್. ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆದ ವೈದ್ಯಕೀಯ ಕಾಲೇಜ್ದ ಬೊಳ್ಳಿ ಪರ್ಬದ ಸ್ಮರಣಾರ್ಥವಾದ ಕಟ್ಟದಿನ ಹೊಸ ಕಟ್ಟೋಣ ಬೊಕ್ಕ ಸವಲತ್ತುಲೆದ ಉದಿಪನಲೇಸನು ಸೋಮವಾರ ನಡಪಾಯಿರು. ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಹೊಸ ಕಟ್ಟೋಣ ಬೊಕ್ಕ ಸವಲತ್ತುಲೆದ ಉದಿಪನಲೇಸನು ನೆರವೇರಿಸಾಯಿರು. ಇತ್ತದ ದಿನಗಳು ಸೀಕಲು ಜಾಸ್ತಿ ಆದಿತ್ತದು ಬದಲಾವೊಂದು ಪುನಃ ಜೀವನ ಶೈಲಿ ಇಂದಕ್ಕೆ ಕಾರಣ ಅಂಚಾದ ಪಾಲಕರು ಜೋಕ್ಲೆಗ್ ಆರೋಗ್ಯಪೂರ್ಣ ತೆನಸನ್ನು ಕೊರ್ಪುನೆಟ್ಟು ಗೇನ ಕೊರಡು ಪಂಡದು ಯುಟಿ ಖಾದರ್ ತೆರಿಪಾಯಿರು. ಆರೋಗ್ಯಕ್ಕೆ ಪೂರಕವಾದ ಆಹಾರ ಪದ್ಧತಿಯನ್ನು ಸಣ್ಣದಿಂದಲೇ ಮಕ್ಕಳಿಗೆ ತರುವಂತ ದೊಡ್ಡ ಜಾಗೃತಿಯೇ ನಮ್ಮ ಬಹಳಷ್ಟು ರೋಗವನ್ನು ಕಡಿಮೆಗೊಳಿಸಲಿಕ್ಕೆ ಆಗ್ತದೆ. ಅದು ಆ ಒಂದು ಮಾರ್ಗದರ್ಶನ ಕಾರ್ಯಕ್ರಮ ಬಹುಶಃ ನಿಮ್ಮೆಲ್ಲರಿಗೂ ಆಗಲಿ. ಇವತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಅತ್ಯುತ್ತಮವಾದ ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡುವ ಚಿಕಿತ್ಸೆ ವ್ಯವಸ್ಥೆ ಇವತ್ತು ಕೊಡುವಂತಹ ಒಂದು ವ್ಯವಸ್ಥೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ನೀವು ಮುಂಚೆಲ್ಲ ಬಹುಶಃ ನ್ಯೂಕ್ಲಿಯರ್ ಬಾಂಬ್ ಅದೆಲ್ಲ ಕೇಳ್ತಿದ್ರಿ. ಇದು ನ್ಯೂಕ್ಲಿಯರ್ ಅನ್ನು ಬಾಂಬ್ ಬಿಟ್ಟು ನ್ಯೂಕ್ಲಿಯರ್ ಅನ್ನು ಇವತ್ತು ಮೆಡಿಸಿನ್ ಮತ್ತು ಚಿಕಿತ್ಸೆಗೆ ಇವತ್ತು ಉಪಯೋಗ ಮಾಡುವಂತ ಶಕ್ತಿಯನ್ನು ನಿಟ್ಟಿಯಾಗಿ ಇವತ್ತು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದ್ರೆ ಎಲ್ಲಿದೆ ಅರ್ಲಿ ಡಿಟೆಕ್ಷನ್ ಮತ್ತು ಬೆಸ್ಟ್ ಟ್ರೀಟ್ಮೆಂಟ್ ಅರ್ಲಿ ಟ್ರೀಟ್ಮೆಂಟ್ ಆಗಿ ಆದಷ್ಟು ಬೇಗ ರೋಗಗಳು ಗುಣಮುಖರಾಗುವಂತ ವಿಚಾರ ಇವತ್ತು ಆಗಲಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ಚಿಕಿತ್ಸೆಗೆ ವ್ಯವಸ್ಥೆ ಮಾಡೋ ಜೊತೆಯಲ್ಲಿ ಜನಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಎಲ್ಲರಿಂದ ಆಗಲಿ ಅಂತ ಹೇಳಿಕೊಳ್ತಾ ನನಗೆ ಅತ್ಯಂತ ಸಂತೋಷ. ಇದು ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದ್ದುಕೊಂಡು ದೊಡ್ಡ ಮಟ್ಟದ ಈ ಒಂದು ಪ್ರದೇಶ ಅಭಿವೃದ್ಧಿಗೆ ನಿಟ್ಟೆ ಸಂಸ್ಥೆ ಇವತ್ತು ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಒಂದು ಸಂಸ್ಥೆಯಲ್ಲಿ ಬಂದಾಗ ಊರವರೆಲ್ಲರೂ ಕೂಡ ಊರವರ ಆಸ್ತಿ ಅಂತ ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಹೇಳಿದ್ರೆ ಅತ್ಯಂತ ಶ್ರಮಪಟ್ಟು ಕಷ್ಟಪಟ್ಟು ಸ್ಥಾಪನೆ ಮಾಡುವವರು ಈ ಸಂಸ್ಥೆಯವರು. ಇದರ ಲಾಭ ನಿಮಗೆ ಮಾತ್ರ ಅಲ್ಲ, ಈ ಊರಿನ ಸರ್ವರಿಗೂ ಕೂಡ ಇವತ್ತು ಲಾಭ ಆಗುವಂಥ ವಿಚಾರ ಕೂಡ ಇವತ್ತು ಆಗ್ತದೆ. ಮುಂಚೆಯಲ್ಲಿ 5,000 ರೂಪಾಯಿ ಸೆನ್ಸ್ಗೆ ಇದ್ರೆ ಈ ಶಿಕ್ಷಣ ಸಂಸ್ಥೆಗಳು ಬಂದ ನಂತರ ಇವತ್ತು 15ರಿಂದ 20 ಲಕ್ಷ ರೂಪಾಯಿ ಆಗಿದ್ರೆ ನಿಮ್ಮೆಲ್ಲರ ಶ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊಸ ಸೌಲಭ್ಯಗಳನ್ನು ಉದಿಪನ ಮಲ್ತಿನ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ನೆತ್ತಿರ್ದೊತ್ತಡ ಮಧುಮೇಹ ರೋಗಿಗಳನ್ನ ಇಲ್ಲ ಬಾಕಿಲ್ಗೆ ಮರ್ದು ಒದಗಿಸಾವನ ನಿಟ್ಟಿಡು ಯೋಜನೆ ಮಾತದಿತ್ತದ ಸರ್ಕಾರದ ಬೋಡಾಪಿನ ವ್ಯವಸ್ಥೆಗೆ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಪಂಡು ತೆರಿಪಾಯಿರು. Cooperation from us, from the government, whatever you require, you can always call us, always let us know. We are there to help you, we are there to support you, we are with you to see that you grow, and through your growth, ultimately you are benefiting the people of our state, the people of our country. So that is the way forward for us. Such wonderful institutions must become bigger and better. And ಅದನ್ನು ಮಾಡೋದಕ್ಕೆ ನಮ್ದೆಲ್ಲ ಸಹಕಾರ ಇರುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ರಿಗೂ ಇಲ್ಲೆಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್, ವಿಶ್ ಯು ಅ ಗ್ರೇಟ್ ಫ್ಯೂಚರ್. ನೀವು ನಿಮ್ಮ ಒಂದು ಫೀಲ್ಡ್ನಲ್ಲಿ ಎಕ್ಸಲೆನ್ಸನ್ನು ಪಡ್ಕೊಳ್ತಕ್ಕಂಥದ್ದು ಮಾಡಿ, ಅದ್ರ ಜೊತೆಯಲ್ಲಿ ಶುಡ್ ಆಲ್ಸೋ ಬಿ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್. ಯಾಕಂದರೆ ಯಂಗ್ಸ್ಟರ್ಸ್ ಈಗ ನೋಡ್ತಾ ಇದ್ದೀನಿ, ದೇ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಕಾಟ್ ಅಪ್ ಇನ್ ದರ್ ಓನ್ ವರ್ಲ್ಡ್.
in their own cocoon tara. So you should make a sincere effort to come out of that and to open up your mind and open up to how society is, what is happening in and around you, what's happening in this world, and that will help you to become a better human. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಗುರುಕಾರ್ಮಣೆ ವಹಿಸಿದ ಆರ್ಥಿಕವಾದ ಪಿರವರಿನ ಕುಟುಂಬಲೆಗೆ ಸಂಸದ ಮೂಲಕ ವಾರ್ಷಿಕವಾದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಚಿಕಿತ್ಸೆನ ಉಚಿತವಾದ ಕೊರೊಂದುಂಡು. ಶುಲ್ಕಡ್ಲ ರಿಯಾಯಿತಿ ಕೊರ್ದು ಎಡ್ಡ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರೊಂದುಂಡು. ಶುಲ್ಕ ರಿಯಾಯಿತಿ ಉಚಿತ ಸೇವೆ ಮಲ್ಪನ ವಿಚಾರಡು ಪಾಲಕರು ತಂಕ್ಲೆ ಮಿತ್ತು ದೀತಿನ ನಂಬಿಕೆ ವಿಶ್ವಾಸನ ಒರಿಪಾಯಿನ ಸಂತೃಪ್ತಿ ಉಂಡು ಪಣ ತೆರಿಪಾಯರು. They have raised some issues which I would like to answer. Mr. Gundrao raised the question of quality education. He also said every person must have an opportunity for good education. Sir, I would like to tell you that NIT Education Trust possibly today gives more than decent education for more than 40,000 people. Maybe we ourselves do not know what's the number of students who are studying here. There are two separate organizations which is controlling the NIT Education Trust. One is the NIT Education Trust, which is the parent institution. One is the NIT Deemed University. Both of them have done excellent work. What I saw today, I am also saying it for the first time, absolutely mind-boggling. The latest version of cancer detection, latest version of treatment of cancer patient. These things make us very happy. But what the question is, how you take this to the poor people? It's a huge work. Sir, I would like to tell you this hospital is incurring about 18 crores negative in treatment of free patients. 18 crores is a very large sum of money. In the educational field, sir, about 20% of the seats, though we are not required to give, we still give under scholarship. ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಆಡಳಿತ ಸಹ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಕುಲ ಸಚಿವರು ಹರ್ಷ ಹಾಲಹಳ್ಳಿ, ಡೀನ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಸುಮಲತಾ ಆರ್, ಇಂಚಿತ್ತಿ ಪ್ರಮುಖರು ಲೇಸ್ಟ್ ಪಾಲ್ಪಡೆದಿದ್ದರು. ನಿಟ್ಟೆ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಸಭೆ ನಿಂತುಕೊಂಡರು. ನ್ಯೂರಾಲಜಿ ವಿಭಾಗದ ಪ್ರೊಫೆಸರ್ ಸುಹಾನ್ ಆಳ್ವಾ ಸಭೆ ಸುಧಾರಿಕೆ ಮಾಡಿದರು. ಕುಲಪತಿ ಪ್ರೊಫೆಸರ್ ಎಂಎಸ್ ಮೂಡಿತಾಯ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ದೇರ್ಲಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ದಕ್ಷಿಣ ಕನ್ನಡ ಅರಣ್ಯ ಇಲಾಖೆ, ನೆಲ್ಲಿಗುಡ್ಡೆ ಪರಿಸರ ಅಧ್ಯಯನ ಕೇಂದ್ರ, ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗಡೆ ವಿಶ್ವ ಪರಿಸರ ದಿನಾಚರಣೆ ಬಕ್ಕ ಪರಿಸರ ಜಾಗೃತಿ ಕಾರ್ಯಕ್ರಮ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ವಟಾರಡು ಸೋಮವಾರ ನಡೆದಿದೆ. ದೇರ್ಲಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ದಕ್ಷಿಣ ಕನ್ನಡ ಅರಣ್ಯ ಇಲಾಖೆ, ನೆಲ್ಲಿಗುಡ್ಡೆ ಪರಿಸರ ಅಧ್ಯಯನ ಕೇಂದ್ರ, ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಒಟ್ಟು ಸೇರಿಗಿಡ ವಿಶ್ವ ಪರಿಸರ ದಿನಾಚರಣೆ ಬೊಕ್ಕ ಪರಿಸರ ಜಾಗೃತಿ ಕಾರ್ಯಕ್ರಮನ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ವಟಾರಡು ಸೋಮವಾರ ನಡೆಪಾಯಿರು. ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು CA ಶಾಂತರಾಮ ಶೆಟ್ಟಿ ವಿದ್ಯಾರ್ಥಿಗಳಿಗೂ ಕುಂಟು ಚೀಲ ಪಟ್ಟಣ ಮೂಲಕ ಕಾರ್ಯಕ್ರಮನು ಉದೀಪನ ಮಲ್ತದು. ಜೋಕ್ಲೆಗ್ ಪ್ರಕೃತಿ ಕಾಲೇಜದ ಬಗೆಟ್ ಇತ್ತನೆ ತೆರಿಪಾವಡು ಬೇತೆ ಬೇತೆ ರೀತಿಡು ಪರಿಸರ ಮಾಲಿನ್ಯ ಆವೊಂದಿತ್ತಂಡಲ ನಮ್ಮ ಟೆಕ್ನಾಲಜಿದ ಪಿರವುಡೆ ಬಲ್ತೊಂದುಲ್ಲ. ಈ ಒಂಜಿ ಕಾಲಘಟ್ಟಡು ತಂಕ್ಲ ಇಲ್ಲರ್ದು ಪತ್ತದು LKG ಜೋಕ್ಲೇನ ಮುಟ್ಟ ಈ ರೀತಿದ ಪರಿಸರ ಕಾಳಜಿ ಮಲ್ತಂಡ 50% ನಮಗೆಂದುವ ಪಂಡದು ಪರಿಸರದ ಬಗೆಟ ಮಾಹಿತಿ ಕೊರಿಯರು. ಪ್ರತಿ ವರ್ಷ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸುತ್ತೇವೆ. ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಸಾಂಕೇತಿಕವಾಗಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಕೊಡುವುದರೊಂದಿಗೆ ಚಾಲನೆ ಕೊಡಲಾಗಿದೆ. ಖಂಡಿತ ಭಾರಿ ಒಳ್ಳೆಯ ಕೆಲಸ. ಮಕ್ಕಳಲ್ಲಿ ಪ್ರಕೃತಿಯ ಬಗ್ಗೆ ಕಾಳಜಿಯನ್ನು ಖಂಡಿತ ನಾವು ಈಗಾಗಲೇ ಮಾಡಬೇಕು. ಯಾಕಂತ ಹೇಳಿದ್ರೆ ಬಹುಶಃ ನಮ್ಗೆ ಗೊತ್ತಿದೆ, ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಪರಿಸರ ಮಾಲಿನ್ಯ ಆಗುತ್ತಿದ್ದರೂ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಟೆಕ್ನಾಲಜಿ ಹಿಂದೆ ಹೋಗ್ತಾ ಇದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಮನೆಯಿಂದ ಹಿಡಿದು LKG ಮಕ್ಕಳಿಂದ ಈ ರೀತಿಯ ಪರಿಸರ ಕಾಳಜಿಯನ್ನು ಮಾಡಿದಾಗ
ಅಟ್ಲೀಸ್ಟ್ ನಾವು ಒಂದು 50% ಸಕ್ಸಸ್ ಆಗ್ತೇವೆ. ಯಾಕಂತ ಹೇಳಿದ್ರೆ ಸ್ವಚ್ಛ ಭಾರತವನ್ನ ತರುವ ಮುಂಚೆ ನಾವು ಕಸವನ್ನು ಅಲ್ಲಲ್ಲಿ ಬಿಸಾಡ್ತೀವಿ. ಇವತ್ತು ಮಕ್ಕಳು ಕಸವನ್ನು ಬಿಸಾಡುವಾಗ ಕಿಸೆಯಲ್ಲಿ ಹಾಕೊಂಡು ಹೋಗಿ ಮನೆಯಲ್ಲಿ ಹಾಕ್ತಾರೆ, ಕಾರಲ್ಲಿ ಸಹ ಬಿಸಾಕುವುದಿಲ್ಲ. ಆ ಒಂದು ಕಾಳಜಿ ಈ ಸ್ವಚ್ಛ ಭಾರತದಿಂದ ಬಂದ. ಹಾಗಾಗಿ ನನ್ನ ಒಂದು ಕೋರಿಕೆ ಅಂತ ಹೇಳಿದರೆ ಶಿಕ್ಷಕರು ಮತ್ತೆ ಹೆತ್ತವರಲ್ಲಿ ಖಂಡಿತ ಸಾಧ್ಯ ಇದೆ ಮಕ್ಕಳಲ್ಲಿ ಪ್ರಕೃತಿಯ ಅಥವಾ ಈ ಪರಿಸರವನ್ನು ಹೇಗೆ ಇಟ್ಕೊಳ್ಬೇಕಂತ ಹೇಳೋದಕ್ಕೆ ಎಷ್ಟು ಉದಾಹರಣೆ ಇದೆ. ಕಾರ್ಯಕ್ರಮದ ಮಲ್ಲಬಿನ್ನಿರಾದ ಪಾಲ್ಪಡೇನ ಅರಣ್ಯ ಇಲಾಖೆದ ದಕ್ಷಿಣ ಕನ್ನಡ ಜಿಲ್ಲೆದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಧರ್ ದೈನ ಪಟ್ಟದು ಮರ ತೈಕುಲೆರ್ದು ತಿಕ್ಕುನ ಶುದ್ಧ ಗಾಳಿ ಬರ್ಸದ ಮೂಲಕ ತಿಕ್ಕುನ ನೀರು ತಂಕ್ಲೆಗೆ ಜೀವನಾಧಾರ ಆತಂಡು ಅವಕ್ಕೆ ಬೆಲೆ ಕಟ್ಟೆರೆ ಸಾಧ್ಯ ಇಜ್ಜಿ ತಂಕ್ಲ ಬದುಕನ್ನು ನನಲಾತ ಆರಾಮ ಮಲ್ಪೆರೆ ಪೋದು ಪರಿಸರಗೆ ಹಾನಿ ಮಲ್ಪೆರೆ ಪಿತಾಡ್ದ ಇಂದೇ ದಾತ್ರ ಸುಮಾರು ಸಮಸ್ಯೆಲು ತೋಚಿದು ಬರಂದುಂಡು ಪಂಡದು ನೈಸರ್ಗಿಕ ಸಂಪನ್ಮೂಲದ ಸಂರಕ್ಷಣೆ ತಂಕ್ಲೇನ ಹೊಣೆಗಾರಿಕೆ ಆವಡು ಪಂಡದ ತಿರುಪಾಯಿರು. ಒಳ್ಳೆ ಬೆಳಕು ಒಳ್ಳೆ ನೀರು. ಆದರೆ ನಾವು ನಮ್ಮ ಇತ್ತೀಚಿನ ನಮ್ಮ ಮಕ್ಕಳ ಅಥವಾ ನಮ್ಮ ಪೋಷಕರದಲ್ಲಿ ಏನಿದೆ ಅಂದರೆ ಒಂದು ಒಳ್ಳೆ ದೊಡ್ಡ ಮನೆ ಇರಬೇಕು, ಒಂದು ಒಳ್ಳೆ ಕಾರ್ ಇರಬೇಕು, ಮತ್ತು ಅಪ್ಪನ ಕೆಲವೊಂದು ಒಳ್ಳೆ ಆ್ಯಪಲ್ ಮೊಬೈಲ್ ಇರಬೇಕು. ಅಂದರೆ ಬ್ರ್ಯಾಂಡೆಡ್ ಟಿ ವಿ, ಬ್ರ್ಯಾಂಡೆಡ್ ವಸ್ತುಗಳು ನಮ್ಮ ಮನೇಲಿ ಇದ್ದರೆ ನಾವು ಶ್ರೀಮಂತರಂತ. ದಯವಿಟ್ಟು ಬ್ರ್ಯಾಂಡೆಡ್ ಟಿ ವಿ, ಬ್ರ್ಯಾಂಡೆಡ್ ವಸ್ತುಗಳು ಅಥವಾ ನಮ್ದು ಒಂದು ಒಳ್ಳೆಯ ಮನೆ ಇದ್ದರೆ ನಾವು ಶ್ರೀಮಂತರಲ್ಲ. ನಮ್ಗೆ ಒಳ್ಳೆ ಶುದ್ಧವಾದ ಬೆಳಕು, ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಇದು 3 ಸಿಕ್ಕಿದ್ರೆ ಮಾತ್ರ ನಾವು ಶ್ರೀಮಂತರ ಅನ್ನೋ ಮಾತನ್ನು ಹೇಳ್ತಾ, ನಿಮ್ಮ ಏನು ಇವತ್ತು ಯಾರು ವಿದ್ಯಾರ್ಥಿ ಪೋಷಕರು ಬಂದ್ದಾರೆ ಅವರು ಪ್ರೆಸ್ ಕ್ಲಬ್ನವರು ಯಾವ ಒಂದು ಒಳ್ಳೆಯ ಉದ್ದೇಶ ಇಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಅದರ ಸದುಪಯೋಗ ಪಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇವತ್ತಿನ, ಯಾಕಂದರೆ ಅವರಿಗೆ ಬೇಕು. ಯಾಕಂದರೆ ಈ ಭೂಮಿ ನಮ್ಮದಲ್ಲ, ನಮ್ಮ ಹಿರಿಯರದಲ್ಲ. ಮುಂದೆ ಈ ಭೂಮಿ ಮೇಲೆ ಯಾರು ಜನ್ರೇಷನ್ ಹೊಸ ಮಕ್ಕಳು ಹುಡ್ತಾರೆ, ಅವರಿಗೆ ನಾವು ಹೇಗೆ ಭೂಮಿಯನ್ನು ಅನುಭವಿಸ್ತಾ ಇದ್ದೇವೆ ಅವ್ರಿಗೆ ಹಾಗೆ ಹಸ್ತಾಂತರಿಸುವಂಥ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಆ ಮಕ್ಕಳು ನಮ್ಮ ಹಾಗೆ ಈ ಒಂದು ಪರಿಸರದಲ್ಲಿ ಸ್ವಚ್ಛಂದವಾಗಿ ಅವ್ರು ಬದುಕಬೇಕಂತಾದರೆ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಆ ದೆಸೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ಪೋಷಕರವರಿಗೆ ಅವರ ಉಸಿರಾಟಕ್ಕೆ ನಮಗೆ ಆಕ್ಸಿಜನ್ ಬೇಕು, ಕುಡಿಲಿಕ್ಕೆ ಒಳ್ಳೆ ನೀರು ಕುಡಿದ್ರೆ ಆರೋಗ್ಯ ಒಳ್ಳೆ ಅನ್ನೋ ಒಂದು ಮಾಹಿತಿಯನ್ನು ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಆಡಳಿತ ಮಂಡಲದ ನಿರ್ದೇಶಕರು ಬೊಕ್ಕ ಕುಡ್ಲಾ ಪ್ರೆಸ್ ಕ್ಲಬ್ ಅಧ್ಯಕ್ಷರು PB ಹರೀಶ್ ರೈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಸಾಮಾನ್ಯವಾಗಿ ನಿಮಗೆ ಈ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬರುವಾಗ ನಮಗೆ ಕಟ್ಟಡ ಕಾಣಿಸ್ತದೆ. ಆದರೆ ನಾನು ಈ ಕಟ್ಟಡದ ಮೇಲ್ಭಾಗಕ್ಕೆ ಬರಬೇಕಾದ್ರೆ ಯೋಚನೆ ಮಾಡಿದೆ, ನನಗೆ ರವೀಂದ್ರ ಶೆಟ್ಟರ್ ಅವರ ಒಂದು ಪರಿಶ್ರಮ, ಅವರ ಬೆವರು, ಅವರು ಒಂದು ತ್ಯಾಗ ಮಾಡಿ 1-2 ದಶಕಗಳಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟ ಪರಿಶ್ರಮ ಇಲ್ಲಿ ಎದ್ದು ನಿಂತಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಹೊಸದಾಗಿ ಈ ಶಿಕ್ಷಣ ಸಂಸ್ಥೆಗೆ ಯಾರು ಸೇರ್ಪಡೆ ಮಾಡಲಿಕ್ಕೆ, ನೀವು ಮಕ್ಕಳನ್ನು ಸೇರ್ಪಡೆ ಮಾಡಿ ನಿಮಗೆಲ್ಲರಿಗೂ ನಾನು ರವೀಂದ್ರ ಶೆಟ್ಟರ್ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದಕ್ಕೆ ಯಾಕೆ ಅಂತ ಹೇಳಿದರೆ, ಒಂದು ಒಳ್ಳೆಯ ದಿವಸ ನಿಮ್ಮ ಶಾಲೆಗೆ ಮಕ್ಕಳು ಬರುವ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗ್ತಾಯಿದೆ. ಶಿಕ್ಷಣ ಸಂಸ್ಥೆ ಹೇಳಿದರು, ನಮಗೆ ಗೊತ್ತಿದೆ ಬಹಳ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಲಾಭದಾಯಕವಾಗಿ ಶಿಕ್ಷಣ ಸಂಸ್ಥೆಗಳು ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಇತಿಮಿತಿಯ ಒಳಗೆ ಇಲ್ಲಿಯ ಫೀಸ್ ಸ್ಟ್ರಕ್ಚರ್ಗಳಲ್ಲಿ ಇರ್ತದೆ. ಈ ಇತಿಮಿತಿಯ ಒಳಗೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾರೆ. ನಾನು ಇಷ್ಟೇ ನಿಮ್ಮಲ್ಲಿ ಕೋರಿಕೆ ಮಾಡ್ತಾರೆ, ಯಾವುದೇ ಶಿಕ್ಷಣ ಸಂಸ್ಥೆ ಇವತ್ತು ಬೆಳಿಬೇಕಾದ್ರೆ ಅಥವಾ ಒಂದು ಶಿಕ್ಷಣ ಸಂಸ್ಥೆಗೆ ಹೆಸರು ಬೇಕಾದರೆ ಅದಕ್ಕೆ 2 ಕಾರಣ. ಒಂದು, ಆ ಶಾಲೆಯ ಶಿಕ್ಷಕರು. ರವೀಂದ್ರ ಶೆಟ್ಟರು ಎಷ್ಟೇ ಪರಿಶ್ರಮ ಮಾಡಲಿ, ಅವರು ಶಾಲೆಗೆ ಎಷ್ಟೇ ಬಂಡವಾಳ ಹೂಡಲಿ, ಶಾಲೆಯನ್ನು ಒಂದು ಯಶಸ್ವಿಗೊಳಿಸಬೇಕಾದ್ರೆ ಅದು ಶಿಕ್ಷಕರ ಪಾತ್ರ. ಯಾವುದನ್ನು ನಾವು ಗುರುದೇವೋಭವ ಅಂತ ಹೇಳಿದ್ರೆ ಆ ಗುರುಗಳ ಪಾತ್ರ ಬಹಳ ಮಹತ್ವದ್ದಾಗಿರ್ತದೆ. ಅದನ್ನು ಬಿಟ್ಟರೆ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿರ್ತದೆ. ಮುಂದಿನ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು ಬೊಕ್ಕ ರತ್ನ ಎಜುಕೇಷನ್ ಟ್ರಸ್ಟ್ದ ಸಂಸ್ಥಾಪಕರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯಕ್ರಮದ ಗುರುಕಾರ್ಮೆನು ವಹಿಸಿದ ಪರಿಸರನ ಸಂರಕ್ಷಣೆ ಮಲ್ಪುನ ಬೇಲೆಡೆ ನಮ್ಮ ತೊಡಗಡು ಒಬ್ಬೆ ಒಂಜು ಕಾರಣಗ ಒಂಜು ಮರನ ಕಡ್ತಂಡ 10 ದೈನ ನಡುಡು ನಡ್ಪುನಿ ಮಾತ್ರ ಅತ್ತು ಅವನು ಸಂರಕ್ಷಣೆ ಮಲ್ಪಡು ಪಂಡದ ತೆರ್ಪಾಯರು. ಯಾವುದೇ ಒಂದು ಕಾರಣಕ್ಕಾಗಿ ಒಂದು ಮರವನ್ನು ಕಡಿದ್ರೆ 10 ಗಿಡ ಸಸಿಗಳನ್ನು ನೆಡಬೇಕಂತ ನಾವು ನೆಡ್ತೀವ, ನಾವೀಗ ನೆಡ್ತೀವ, ನಾವು ಕಡಿಯೋದು ಮಾತ್ರ. 10 ಗಿಡಗಳನ್ನು ಮರಗಳನ್ನು ನೆಟ್ಟರೆ 1 ಗಿಡವನ್ನು ನೆಡಲೇಬೇಕು. ನಾವು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳವರ ಸಹಕಾರದಿಂದ ಪ್ರತಿ ವರ್ಷ 1,000 ಗಿಡಗಳನ್ನು ನಾವು ಕೊಡ್ತೀವಿ. 250 ಗಿಡಗಳು ನಮ್ಮ ವಿದ್ಯಾರತ್ನ ಶಾಲೆಗೆ, 250 ಗಿಡಗಳು ನೇತಾಜಿ ಪ್ರೌಢಶಾಲೆಗೆ, 250 ಗಿಡ ನಾನು ಕಲಿತಂತ ಶ್ರೀರಾಮಕೃಷ್ಣ ಪ್ರೌಢಶಾಲೆಗೆ, 250 ಗಿಡ ಉಳ್ಳಾಳದ ಒಂದು ಶಾಲೆಗೆ. ಕಾರಣ, ಈಗ ಒಂದು ಮಗುವನ್ನ LKG ನೀವು ಮಗುವನ್ನು ಕರ್ಕೊಂಡು ಬಂದಿದ್ದೀವಿ, ಯಾವ ರೀತಿ ಆ ಮಗುವನ್ನ ಲಾಲನೆ ಪೋಷಣೆ ಮಾಡಿ ನಾವು ಯಾವ ರೀತಿ ದೊಡ್ಡ ಕನಸನ್ನು ಇಟ್ಕೊಂಡು ಆ ಮಗುವನ್ನ ಬೆಳೆಸ್ತೇವೆ, ಅದೇ ರೀತಿ ನಮ್ಮ ಗಿಡವನ್ನು ಕೂಡ ಪಾಲನೆ ಮಾಡಿ ಅದಕ್ಕೆ ಕಾಲಕಾಲಕ್ಕೆ ಗಿಡಕ್ಕಂತ ನೀರು ಗೊಬ್ಬರವನ್ನು ಹಾಕಿ ಸಲಹೆ ದೊಡ್ಡ ಮರವಾಗಿ ನಮಗೆ ನೆರಳನ್ನು ಕೊಡ್ತದೆ ಅಥವಾ ಹಣ್ಣು ಹಂಪಲನ್ನು ಕೊಡ್ತದೆ. ಬೇರೆ ಬೇರೆ ರೀತಿಯಾದ ಉಪಯೋಗಕ್ಕೆ ಬಹಳ ಮುಖ್ಯವಾಗಿ ಆಮ್ಲಜನಕವನ್ನು ನಮಗೆ ಕೊಡ್ತದೆ.
ಇಂಡಿಯನ್ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕೋಶಾಧಿಕಾರಿ ಮೋಹನ್ ಶೆಟ್ಟಿ, ವಿಶ್ರಾಂತ ಅಪರ ಜಿಲ್ಲಾಧಿಕಾರಿ ಪ್ರಭಾಕರ ಶರ್ಮಾ, ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಲದ ಸಂಚಾಲಕಿ ಸೌಮ್ಯ ಆರ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ನಯೀಂ ಹಮೀದ್ ಶೇಖ್, ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ರಾಜೇಶ್ ದಡ್ಡಂಗಡಿ, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ಪೊಯ್ಯತ್ತಬೈ ಇಂಚಿತ್ ಪ್ರಮುಖರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಶ್ರೀನಿವಾಸ ನಾಯಕ್ ಕಿಂದಾಜೆ ಸಭೆ ನಿಂತ್ಕೊಂಡರು. ಕೋಶಾಧಿಕಾರಿ ಪುಷ್ಪರಾಜ್ ಬಿಎನ್ ಸಭೆ ಸುಧಾರಿಕೆ ಮಲ್ತರು. ಉಪಾಧ್ಯಕ್ಷರು ಭಾಸ್ಕರ ರೈಕಟ್ಟ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಹಿರಿಯ ಕಾಂಗ್ರೆಸ್ಸಿಗರು, ಧಾರ್ಮಿಕ ಸಾಮಾಜಿಕ ಮುಖಂಡರು, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಬೊಕ್ಕ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರು, 57 ವರ್ಷ ಪ್ರಾಯದ ರಮನಾಥ್ ಕೋಟೆಕಾರ್ ಒಂತೆಕಾಲದ ಅಸೌಖ್ಯಡು ಅಂಗಾರೆ ಕಾಂಡೆ ದೇವೇರ್ನ ಪಾದ ಸೇರಿಯರು. ಧಾರ್ಮಿಕ ಸಾಮಾಜಿಕ ರಾಜಕೀಯ ಇಂಚ ಮಾತಾ ರಂಗೋಡ್ಲ ಗುರುತಿಸಾಯಿನ ಭಜನಾ ಸೇವೆಡು ನಿಸ್ಸಿಮರಾಯ್ನ ಹಾರ್ಮೋನಿಯಂ ತಬಲ ಮಾತೆಟ್ಲ ಪಳಗಿನ ರಮನಾಥ್ ಕೋಟೆಕಾರ್ ಮಾತರೆಗ್ಲ ಬೋಡಿತಿನಾರಾದು ಆತ್ಮೀಯರಾದಿತ್ಯರು. ಕೊಲ್ಯ ಕಣ್ಣೀರ್ತೋಟ ನಿವಾಸಿಯಾದಿತ್ತಿನ ರಮನಾಥ್ ಕೋಟೆಕಾರ್ 57 ವರ್ಷ ಪ್ರಾಯದ ಸಾರ್ಥಕ ಬದುಕಡು ಮಲ್ಲ ಸಾಧನೆನು ಆದರ್ಶವಾದ ಬುಡ್ತು ಮಾತೆರೆಲ್ಲ ಅಗಲ್ದು ಪೋತಿರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರಾದ ಭಾರತ್ ಬ್ಯಾಂಕ್ ಗೋಕರ್ಣನಾಥ ಬ್ಯಾಂಕ್ ಇಂಚ ಅವ್ವೇತು ಸಂಘ ಸಂಸ್ಥೆಲೆಡು ಸೇವೆನ ಸಂದಾದ ಪುದರ್ ಪಡಿತಿನಾರು. ಅಮ್ಮ ಕೀರ್ತಿಶೇಷ ಶ್ರೀಮತಿ ಸುಂದರಿ ಇಮೇರ್ನ ಮಾಲಕತ್ವದ ಸುದರ್ಶನ್ ಫ್ರೇಮ್ ವರ್ಕ್ಸ್ ಪಳಗದು ಆರಿನ ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಯನ್ನು ಮೈಗೂಡಿಸಾವೊಂದು ಅವಿರ್ದು ಬೊಕ್ಕ ತನ್ನನೇ ಆಯ್ನ ಶ್ರೀ ಸಾಯಿ ಫ್ರೇಮ್ ವರ್ಕ್ ದ ಮೂಲಕ ದುಂಬರಿದು ಬುಲೈನ ರಮನಾಥ್ ಕೋಟೆಕಾರ್ ಸಾಹಿತ್ಯ ಸಂಗೀತ ಕ್ಷೇತ್ರಡ್ಲ ಮಲ್ಲ ಸಾಧನೆ ಮೆರೆತಿನಾರು. ಬೊಡಿದಿ ಶ್ರೀಮತಿ ಆಶಾ ಆರ್ ಕೋಟೆಕಾರ್ ಒಂಜಿ ಪೊಣ್ಣು ಮಗಳು ಸೇರ್ನಂಚ ಅಪಾರ ಬಂಧು ಬಳಗನು ಅಗಲ್ದು ಪೋಯಿನ ರಮನಾಥ್ ಕೋಟೆಕಾರ್ರೆನ ಅಂತ್ಯವಿಧಿಕ್ಲು ಬುಧವಾರ ಕಾಂಡೆ ನಡಪೆರ ಉಂಡು. ರಮನಾಥ್ ಕೋಟೆಕಾರ್ರೆನ ಅಗಲುವಿಕೆಗೂ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರು ಗಣ್ಯರು ಪ್ರಮುಖರು ಸಂತಾಪನ್ ಸೂಚಿಸಿದರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆ ವತಿರ್ದು ವಿಶ್ವ ಪರಿಸರ ದಿನದ ಅಂಗವಾದ ವನ ಮಹೋತ್ಸವ ಕಾರ್ಯಕ್ರಮ ಕುಡ್ಲದ ಮೇರಿ ಹಿಲ್ದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಶುಕ್ರವಾರ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಪೌರ ರಕ್ಷಣಾ ಪಡೆದ ವತಿರ್ದು ವಿಶ್ವ ಪರಿಸರ ದಿನದ ಅಂಗವಾದ ವನ ಮಹೋತ್ಸವ ಕಾರ್ಯಕ್ರಮನು ಕುಡ್ಲದ ಮೇರಿ ಹಿಲ್ದು ಪುನಃ ದಕ್ಷಿಣ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಶುಕ್ರವಾರ ನಡೆಪಾಯಿರು. ಪುಗರ್ತಿದ ಪರಿಸರವಾದಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆದ ಸಕ್ರಿಯ ಸದಸ್ಯರು ಮಾಧವ್ ಉಲ್ಲಾಲ್ ಕಾರ್ಯಕ್ರಮದ ಪಾಲ್ಪಡೆದು ನಗರೀಕರಣ ಕೈಗಾರೀಕರಣ ಬೊಕ್ಕ ಅಭಿವೃದ್ಧಿದ ಕುಂಟು ನೆಪದಿದು ತಂಕ್ಲ ಸುತ್ತಮುತ್ತಲ್ದ ಮರದೈಕ್ಲೇನು ನಾಶ ಮಲ್ತೊಂದುಲ್ಲ. ನನ ಅಂಡಲ ಮರದೈಕ್ಲೇನು ಬುಲೆಪಾದು ಶುದ್ಧ ಆಮ್ಲಜನಕಯುಕ್ತ ಗಾಳಿ ತಿಕ್ಕುಲಕ ಮಲ್ಪಡು ಇಜ್ಜಿಂಡ ದುಂಬಗು ಆಮ್ಲಜನಕ ಸಿಲಿಂಡರ್ನು ಬೆರಿಕೆ ಕಟ್ಟದು ಬಲಿಪೊಡಾವು ಪಂಡದು ತಿರುಪಾಯಿರು. ವಿಶ್ವ ಪರಿಸರ ದಿನದ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಹೋಮ್ ಗಾರ್ಡ್ ಆಫೀಸಲ್ಲಿ ಮುರಳಿ ಮೋಹನ್ ಚೂಂತರ್ ಅವರ ನೇತೃತ್ವದಲ್ಲಿ ಈ ದಿನ ಇವತ್ತು ಗಿಡ ನೆಡುವ ಮುಖಾಂತರ ಪ್ರಕೃತಿಯನ್ನು ಯಾವ ರೀತಿ ಸಾಕಬೇಕು, ಪ್ರಕೃತಿಯನ್ನು ಯಾವ ರೀತಿ ಪ್ರೀತಿಸಬೇಕು, ಪ್ರಕೃತಿಯಲ್ಲಿ ತಾಪಮಾನ ಮತ್ತು ಕ್ಲೈಮೇಟ್ ಚೇಂಜಿನಂಥ ಸಮಸ್ಯೆಯನ್ನು ನಿಭಾವನೆ ಮಾಡೋದಕ್ಕೆ ಈ ಒಂದು ಗಿಡ ನೆಡುವ ಕಾರ್ಯಕ್ರಮದ ಮೂಲಕ ಸಂದೇಶವನ್ನು ಕೊಡುವಂಥ ಈ ಒಂದು ಪ್ರಯತ್ನ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮತ್ತು ಅಂತರ್ಜಲ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡುವಂಥ ಗಿಡಗಳನ್ನೇ ನೆಟ್ಟು ಈ ದಿನ ಸಾಕಿರುವಂಥದ್ದು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮ. ಇದು ನಿರಂತರವಾಗಿ ಮುಂದುವರಿಯಲಿ ಮತ್ತೆ ಇಡೀ ನಮ್ಮ ವಿಶ್ವವೇ ಹಸಿರುಮಯವಾಗಲಿ ಅಂತ ಹೇಳ್ತಾ ನಾನು ಈ ವಿಶ್ವ ಪರಿಸರ ದಿನದ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮದೇಷ್ಟರು ಡಾಕ್ಟರ್ ಮುರಳಿ ಮೋಹನ್ ಪಾತೆರಂದು ಕರಿ 1 ವರ್ಷದ ನಿರಂತರವಾದ ಗೃಹ ರಕ್ಷಕ ದಳದ ವತಿರ್ದು ವನ ಮಹೋತ್ಸವ ದಿನ ತಾನೇ ಕುಡ್ಲ ಡೊರ್ಮೆ ದೈನ ನಡೆದು ಜನಕ್ಲೆಗೂ ಪರಿಸರದ ಬಗೆಟ್ ಜಾಗೃತಿ ಕೊರೊಂದುಲ್ಲ.
ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಪ್ರತಿ ಗೃಹರಕ್ಷಕರಿಗೆ ಒಂಜಿದೈ ಪನ್ಪುನ ಧ್ಯೇಯವಾಕ್ಯದೊಟ್ಟಿಗೆ ಪರಿಸರನು ಒರಿಪಾದು ನಾಡು ಒರಿಪಾವುನ ಮಹತ್ ಕಾರ್ಯನು ಶಬ್ದ ಇಚ್ಚಂದೆ ಮಲ್ತೊಂದುಂಡು ಮಾಧವ್ ಉಲ್ಲಾಲ್ರು ಈ ವೇಳೆಗೆ ಬೆರಿತಾಂಗು ಕೊರೊಂದುಲ್ಲೆರು ಪಂಡಿತ ತಿರುಪಾಯಿರು. ಗೃಹರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಮಾಧವ್ ಉಳ್ಳಾಳ್ ಅವರು ಮತ್ತು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಾವು ಗೃಹರಕ್ಷಕ ಇಲಾಖೆಯ ಕಚೇರಿಯಲ್ಲಿ ಗಿಡ ನಟ್ಟು ಹಸಿರೀಕರಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪ್ರತಿ ಗೃಹರಕ್ಷಕರಿಗೆ ಒಂದು ಗಿಡದಂತೆ ಕಳೆದ 9 ವರ್ಷಗಳಲ್ಲಿ ನಿರಂತರವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷನೂ ಅಷ್ಟೇ ಕನಿಷ್ಠ ಒಂದು 500 ಗಿಡಗಳನ್ನು ಜಿಲ್ಲೆಯಾದ್ಯಂತ ನಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಮಾಧವ್ ಮತ್ತು ಕೃಷ್ಣಪ್ಪ ಅವರ ಸಹಕಾರದೊಂದಿಗೆ ಹಾಗೂ ನಮ್ಮ ಗೃಹರಕ್ಷಕರ ಒಂದು ಮುತುವರ್ಜಿಯಿಂದ ಈ ಕಾರ್ಯವನ್ನು ನೆರವೇರಿಸಿ ಪರಿಸರ ಸಂರಕ್ಷಣೆಗೆ ನಾವು ನಮ್ಮಿಂದಾದ ಕಿರು ಅಳಿಲು ಸೇವೆಯನ್ನು ನೀಡಲಿಕ್ಕಿದ್ದೇವೆ. ಜೈ ಹಿಂದ್. ಕಚೇರಿದ ವಟಾರರು ನೇರಳೆ ಕುಕ್ಕು ಪೆಲಕಾಯಿ ಬಾದಾಮಿ ಇಂಚಿತ್ತಿ ಫಲವಸ್ತುಲೆದ ತೈಕುಲೆನೆ ನಡೆಯರು. ಪರಿಸರವಾದಿ ಕೃಷ್ಣಪ್ಪ, ರಾಮಚಂದ್ರ ಭಟ್, ಕಚೇರಿ ಅಧೀಕ್ಷಕರು ಗೋಪಿನಾಥ್, ಕುಡ್ಲ ಘಟಕದ ಸಾರ್ಜೆಂಟ್ ಸುನೀಲ್, ಗೃಹರಕ್ಷಕರು ದಿವಾಕರ್, ಸುನಿಲ್, ರಾಜೇಶ್ ಗಟ್ಟಿ, ಧನಂಜಯ್, ಸಂಜಯ್, ಜ್ಞಾನೇಶ್, ಜೀವನ್ ರಾಜ್, ಕೇಶವ ಶೆಟ್ಟಿಗಾರ್, ರಾಹುಲ್ ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಎಲ್ಲ ಕಡೆ ಗಿಡ ನೆಟ್ಕೊಂಡು ಬಂದಿದ್ದಾರೆ. ಪಾಪ ಎಲ್ಲ ಇಲ್ಲಿಂದ ತೊಕ್ಕೊಟ್ಟವರಿಗೂ ಗಿಡ ಉಂಟು, ಆದರೆ ಕೆಲವು ಗಿಡ ಎಲ್ಲ ಸಂರಕ್ಷಣೆ ಇಲ್ಲದೆ ಹೋಗಿದೆ, ಅವರಿಗೆ ತುಂಬ ಬೇಸರ. ಅದೇ ಥರ ನಾನು ಕೂಡ ಬೋಂದೆಲ್ಲ ಆ ಸೈಡೆಲ್ಲ ತುಂಬ ಗಿಡ ನೆಟ್ಟಿದ್ದೀನಿ. ಸಂರಕ್ಷಣೆ ಭಾರಿ ಕಮ್ಮಿ, ಯಾವುದೇ ಥರದ ಹೇಳಿದರೂ ಕೂಡ ಜನಗಳಿಗೆ ಇದಿಲ್ಲ, ಅದರ ಬಗ್ಗೆ ಕಾಳಜಿ ಇಲ್ಲ. ಆಯಿತು ಅಂತ ಹೇಳ್ತಾರೆ, ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು. ನಾವು ಯಾವಾಗಲೂ ಗಿಡ ನೆಟ್ಟರೆ ಅದರದ್ದು ನಮ್ಮ ಸ್ವಂತ ಮಕ್ಕಳನ್ನಾಗೆ ಸಾಕಬೇಕು. ಎಲ್ಲ ಗಾಳಿ ಎಲ್ಲ ಕೊಡುವಂಥ ಮರಗಳು, ಆಕ್ಸಿಜನ್ ಬೇಕು. ಇನ್ನು ಕೆಲವೇ ದಿವಸದಲ್ಲಿ ಇದೇ ಥರ ಮುಂದುವರೆದ್ರೆ ನಮ್ಮಲ್ಲಿ ಇಲ್ಲಿ ಜಾಸ್ತಿ ಆಗ್ತಾ ಇರೋದು ಜಾಸ್ತಿ ಬಿಲ್ಡಿಂಗ್ಗಳೇ ಜಾಸ್ತಿ ಮುಂದುವರಿತದೆ ಹೊರತಾಗಿ ಅದೇ ಬೇರೆ ನಮ್ಮ ಹಸಿರೀಕರಣ ಆಗ್ತಾ ಇಲ್ಲ. ಹಾಗಾಗಿ ತುಂಬ ದುಃಖವಾಗ್ತದೆ. ಪ್ರತಿಯೊಬ್ಬರು ಒಂದೊಂದು ಅವರವ್ರ ಹುಟ್ಟುಹಬ್ಬದ ದಿವಸ ಆದರೂ ಒಂದೊಂದು ಗಿಡ ನೆಟ್ಟು ಪಾಲನೆ ಪೋಷಣೆ ಮಾಡ್ಕೊಂಡು ಸಂರಕ್ಷಣೆ ಮಾಡ್ಕೊಂಡು ಬಂದರೆ ನಮ್ಮ ಈ ಮ್ಯಾಂಗ್ಳೂರಿನಲ್ಲಿ ಎಲ್ಲದಕ್ಕಿಂತ ಕಾಶ್ಮೀರಿಗಿಂತ ಜಾಸ್ತಿ ಗಿಡ ಆಗಿ ಒಳ್ಳೆ ಸಮೃದ್ಧಿಯಾಗಿ ಒಳ್ಳೆ ಗಾಳಿ ಬೆಳಕು ನೆರಳು ಆಗಲಿಕ್ಕೆ ಆರೋಗ್ಯ ಎಲ್ಲ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನನ್ನ ಅನಿಸಿಕೆ. ಸುದ್ದಿಗೊಂಚಲಿಗೆ ಸ್ವಾಗತ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ತೊಕ್ಕೋಟದ ಫ್ಲೈಓವರ್ದ ಬರಿಟ್ಟು ಪುನಃ ವೃಕ್ಷ ತೋರಣದ ಐಕ್ಲೆಗೆ ಗೊಬ್ಬರ ಪಾಡುನ ಬಕ್ಕ ಪರಿಸರ ಸ್ವಚ್ಛತಾ ಕಾರ್ಯ ಐತಾರ ನಡೆತಂದೆ. ತೊಕ್ಕೊಟ್ಟು ಭಗತ್ ಸಿಂಗ್ ಪ್ರತಿಷ್ಠಾನದ ವೃಕ್ಷಾಂಕುರ ರಕ್ಷ ಕಾರ್ಯಕ್ರಮದಡಿಟ್ಟು ವೃಕ್ಷ ತೋರಣ ಅಭಿಯಾನವಾದ ತೊಕ್ಕೊಟ್ಟದ ಫ್ಲೈಓವರ್ ತೀರ್ಥ ಬರಿಟ್ಟು 100 ದೈಕ್ಲೇನು 3 ವರ್ಷದ ತುಂಬು ನಡೆದಿತ್ತದು. ಇತ್ತೆ ಪೊರ್ಲುಡೆ ಬಿಳೆದು ಉಂತುದುಂಡು. ಕೆಲವೊಂಜಿ ದೈಕಲು ಬಗ್ಗದುಪ್ಪುನೇನು ಸರಿ ಮಲ್ತದು, ಗೆಲ್ಲನ್ನು ಕಟ್ತದು, ಗೊಬ್ಬರನ್ನು ಪಾಡ್ದು ಸುತ್ತಮುತ್ತಲದ ಪರಿಸರನ್ನು ಸ್ವಚ್ಛ ಮಲ್ಪುನ ವೇಳೆ ಐತಾರ ನಡೆತನು. ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕ್ಕೋಟು, ಉಪಾಧ್ಯಕ್ಷರು ಮಾಧವ್ ಉಳ್ಳಾಲ, ವೃಕ್ಷಾಂಕುರ ರಕ್ಷಾ ಸಂಚಾಲಕರು ಪ್ರಸಾದ್ ಕೊಂಡಾನ, ಪ್ರಮುಖರು ರಾಜೇಂದ್ರ ಸೇವಂತಿಗುಟ್ಟೆ, ದಾಮೋದರ ನಡರ್, ಶರತ್ ಭಂಡಾರಿ, ಸುಧಾಕರ್ ಬಜಾಲ್, ದೀಕ್ಷಿತ್ ನಿಸರ್ಗ, ವಿಶ್ವನಾಥ ಎಲ್ಯಾರ್ ಪದವ್, ಪ್ರತೀಕ್ ನಡರ್ ಈ ಪೊರ್ತುಡು ಒಟ್ಟುಗೀತೆರು. ಸುದ್ದಿಗೊಂಚಲಿಗೆ ಸ್ವಾಗತ. ಬೋಳಿಯಾರ್ ಪರಿಸರಡು ದುಷ್ಕರ್ಮಿಲೆಡ್ದು ಹಲ್ಲೆಗೆ ಒಳಗಾದ ದೇರಳಕಟ್ಟೆ ನಿಟ್ಟೆ KS ಹೆಗಡೆ ಆಸ್ಪತ್ರೆಡು ಚಿಕಿತ್ಸೆ ಪಡೆಯೊಂದು ಪುನಃ ಹರೀಶ್ ಬಕ್ಕ ನಂದನ್ರನ ಆರೋಗ್ಯ ಕ್ಷೇಮನ ವಿಚಾರಿಸ್ಯಾರೆ BJP ಪ್ರಮುಖರು ಭೇಟಿ ಕೊರೊಂದುಲ್ಲೇರು. ಶಾಸಕರು ವೈ ಭರತ್ ಶೆಟ್ಟಿ ಅಂಗಾರಕಾಂಡೆ ಭೇಟಿ ಕೊರಿಯರು. ಬಿಜೆಪಿದ ಕೇಂದ್ರ ಸರ್ಕಾರ ಸತತ 3ನೇ ಅವಧಿಗೆ ಪ್ರಮಾಣ ವಚನ ಸ್ವೀಕಾರ ಮಲ್ತದು ಅಧಿಕಾರಕ್ಕೆ ಬರೊಂದಿತ್ತಿನ ಪೊರ್ತುಡು ಬಿಜೆಪಿ ದಕ್ಲು ಸಂಭ್ರಮಾಚರಣೆದ ವಿಜಯೋತ್ಸವ ಆಚರಿಸಾದಿತ್ತೇರು. ಈ ವಿಜಯೋತ್ಸವಡು ಪಾಲ್ಪಡೆದು ಪೀರಾ ಇಲ್ಲದಂಚಿ ಪೋಂದಿತ್ತಿನ ಬಿಜೆಪಿ ಕಾರ್ಯಕರ್ತರು ಹರೀಶ್ ಬೊಕ್ಕ ನಂದನ್ರನ ಮಿತ್ತು ಬೋಳಿಯಾರ್ ಪರಿಸರಡು ದುಷ್ಕರ್ಮಿಲು ಹಲ್ಲೆ ನಡಪಾದಿತ್ತೇರು. ಹಲ್ಲೆಗೆ ಒಳಗಾದ ಗಂಭೀರ ಗಾಯಪಡೆಯಿನ ಹರೀಶ್ ಬೊಕ್ಕ ನಂದನ್
ದೇರ್ಲಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಡ್ ಚಿಕಿತ್ಸೆ ಪಡೆಯೊಂದುಲ್ಲೆರು. ವಿಷಯ ತೆರಿಲಕ್ಕನೆ ಅರುಣ್ ಪುತ್ತಿಲ ಐತಾರ ರಾತ್ರಿನೇ ಆಸ್ಪತ್ರೆಗೆ ಭೇಟಿ ಕೊಡ್ದು ಘಟನೆದ ಬಗೆಟ್ ವಿವರ ಪಡೆಯೊಂದಿರು. ಐತಾರ ಡೆಲ್ಲಿಡ್ ಪ್ರಮಾಣ ವಚನಡ್ ಪಾಲ್ಪಡೆಯರ ಪೋದಿತ್ತಿನ ಕುಡ್ಲ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೋಮವಾರ ಡೆಲ್ಲಿರ್ದು ಪಿರ ಬತ್ತಿಲಕನೆ ಆಸ್ಪತ್ರೆಗೆ ಪೋದು ವಿಚಾರಣೆ ಮಲ್ತಿರು. ಅಂಗಾರೆ ಕಾಂಡೆ ಕುಡ್ಲ ಉತ್ತರ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಶರಣ್ ಪಂಪೆಲ್ ಆಸ್ಪತ್ರೆಗೆ ಭೇಟಿ ಕೊಡ್ದು ಘಟನೆದ ವಿವರ ಪಡೆಯೊಂದು ಘಟನೆಯನ್ನು ಖಂಡಿಸಾದ ಆರೋಪಿలను ತಕ್ಷಣ ಬಂಧಿಸಾವಡು. ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಹಿಂದುಲಿನ ಮಿತ್ತು ಕೇಸ್ ಪಾಡ್ನೆನು ತಕ್ಷಣ ಪಿರತೆ ಪೋಡು ಪಣದು ಒತ್ತಾಯಿಸಾಯಿರು. ಭಾರತ ಮಾತಾ ಕಿ ಜೈ ಎಂದು ಹೇಳಿದ್ದಕ್ಕೆ 3 ಜನ ಹಿಂದೂ ಕಾರ್ಯಕರ್ತರ ಮೇಲೆ ಕೊಲೆ ಯತ್ನ ನಡೆಯುತ್ತಿದ್ದುದು, ಇದನ್ನು ನಾನು ಬಹಳ ಉಗ್ರವಾಗಿ ಇದನ್ನು ಖಂಡಿಸ್ತೀನಿ. ಮತ್ತು ಇದೊಂದು ಉಳ್ಳಾಳದಂತಹ ಭಾಗದಲ್ಲಿ ನಮ್ಮ ಜಿಹಾದಿ ಚಟುವಟಿಕೆಗಳು ಇವತ್ತು ಇದೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ಮೊನ್ನೆ ಆದಿತ್ಯವಾರ ರಾತ್ರಿ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಂಥ ಹಲ್ಲೆ. ಇನ್ನು ಎರಡನೇದು, ಯಾರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದರು, ಇವತ್ತು ಪೊಲೀಸರು ಅವರ ಮೇಲೇ ಇವತ್ತು ಸುಳ್ಳು ಕೇಸುಗಳನ್ನು ಇವತ್ತು ದಾಖಲು ಮಾಡಿದ್ದಾರೆ. 5 ಜನ ಕಾರ್ಯಕರ್ತರ ಮೇಲೆ ಕೇಸು ದಾಖಲಿಸಿ ಪ್ರಚೋದನಕಾರಿ ಹೇಳಿಕೆ ಎಂಬಂತಹ ಆಧಾರದ ಮೇಲೆ FIR ಅನ್ನು ಕೂಡ ಇವತ್ತು ದಾಖಲಿಸಿದ್ದಾರೆ. ಹಾಗಾಗಿ ಪೊಲೀಸರ ಈ ಕ್ರಮವನ್ನು ನಾವು ಖಂಡಿಸ್ತೀವಿ. ಯಾವುದೇ ಪ್ರಚೋದನಕಾರಿ ಹೇಳಿಕೆಯನ್ನು ಯಾರೂ ಕೊಟ್ಟಿಲ್ಲ, ಆದರೂ ಇವತ್ತು ವಿನಾಕಾರಣ ಕಾರ್ಯಕರ್ತರ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿದ್ದಾರೆ. ನಾನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ, ತಕ್ಷಣ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ನೀವು ಸುಳ್ಳು ಕೇಸುಗಳನ್ನು ದಾಖಲು ಮಾಡಿದಿರಿ, ತಕ್ಷಣ ಅದನ್ನು ವಾಪಸ್ ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಭಾರತ್ ಮಾತಾಕ್ಕೆ ಜೈ ಸುಭಾಸ್ ಅವು ಎಂಚಿನ ಮಂದಿರ ಮಸೀದಿ 3 ಜನ ಮಸೀದಿದ ಅಧ್ಯಕ್ಷನ ನಿಜವಾದ ಮಸೀದಿದ ಅಧ್ಯಕ್ಷರೇನ ಮಗ ಪೊಲೀಸ್ ಕರ್ಕೊಂಡು ಮಾಡ್ಕೊಂಡಿರ್ತಾರೆ. ನಿಕ್ನ CCTV ಒಂದು ಅಲ್ಪ ಹೋಲ ಘಟನೆ ಆತಿತ್ತು. ಒಂದು ಮೊಬೈಲ್ ಮೆಡಿಕಲ್ಗೆಲ್ಲ ಆಟೋಮೆಟಿಕ್ ವಿಜಯೋತ್ಸವ ನಂತರ BJP ಕಾರ್ಯಕರ್ತರು ಪುನಃ ವಾಪಸ್ ಬರುವಂಥ ಸಮಯದಲ್ಲಿ ಏನು ಘಟನೆ ಆಗಿದೆ, ಇಬ್ಬರ ಮೇಲೆ ಮಾರಣಾಂತಕ ಹಲ್ಲೆ ಏನಾಗಿದೆ, ಇದು ಬಹಳ ಕಳವಳಿಕಾರಿಯಾದ ಸಂಗತಿ. ಯಾಕಂತ ಹೇಳಿದರೆ ಭಾರತ್ ಮಾತಾ ಕಿ ಜೈ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥ ಒಂದು ವಿಷಯನ ಮುಂದಿಟ್ಕೊಂಡು ಈ ಭಾರತ ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿನ ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಅನ್ನೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ.
ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾವು ಎಷ್ಟು ಇದನ್ನು ರಾಜಕೀಯವಾಗಿ ನೋಡಬಾರ್ದು ಅನ್ನುವಂಥ ಪ್ರಯತ್ನ ಮಾಡಿದರೂ ಸಹ ಇದು ಸ್ಟೇಟ್ ಸ್ಪಾನ್ಸರ್ಡ್ ಜಿಹಾದಿಸಮ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾವಾಗ ಎಲ್ಲ ಭಾಷಣದಲ್ಲಿ ಸಹ ಇವರು ನಾವೆಲ್ಲರೂ ಸಹ ಬಂಧುತ್ವದಲ್ಲಿ ಇರಬೇಕು, ಸೋದರತ್ವದಲ್ಲಿ ಇರಬೇಕು ಅನ್ನುವಂಥನ್ನು ಹೇಳ್ತಾ ಇರ್ತಾರೆ. ಆದರೆ ತಾರತಮ್ಯ ಮಾಡುವ ನೀತಿ ಏನಿದೆ ಇವರು ಬಿಟ್ಟುಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡಿದರೆ ಹಿಂದೂ ಸಮಾಜದ ಹಿಂದೂಗಳಿಗೆ ಕಾನೂನನ್ನು ನೀವೇ ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟ ಹಾಗೆ ಕಂಡುಬರ್ತದೆ. ಯಾಕಂದರೆ ಸರ್ಕಾರ ಯಾವುದೇ ರೀತಿಯ ಆಶ್ರಯ ಅಥವಾ ಯಾವುದೇ ರೀತಿಯ ಸಪೋರ್ಟನ್ನು ಹಿಂದೂ ಸಮಾಜಕ್ಕೆ ಕೊಡ್ತಾ ಇಲ್ಲ. ತುಷ್ಟೀಕರಣ ನೀತಿಯನ್ನು ಮುಂದಿಟ್ಟುಕೊಂಡು ವೋಟ್ ಬ್ಯಾಂಕ್ ರಾಜಕೀಯವನ್ನು ಮಾಡೋದನ್ನು ಬಿಟ್ಟರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ರೀತಿಯ ಒಳ್ಳೆಯ ರೀತಿಯ ಕೆಲಸಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾಯಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಕೇಸ್ ಆಗಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಭಾರತ್ ಮಾತಾ ಕಿ ಜೈ ಅಂತ ಹೇಳಿದರೆ ನಿಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂಥ ವ್ಯಕ್ತಿಗಳು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಸರ್ಕಾರ, ಇದನ್ನೆಲ್ಲ ನೋಡಿದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ನಮಗೆ ಕಂಡುಬರ್ತದೆ. ಸಾರ್ವಜನಿಕರು, ಕೆಲವು ವ್ಯಕ್ತಿಗಳು, ಜಿಹಾದಿ ಶಕ್ತಿಗಳು ಪೊಲೀಸ್ ಸ್ಟೇಷನನ್ನು ಸುತ್ತುವರೆದು ಗಲಾಟೆ ಮಾಡಿದರೂ ಸಹ ಯಾವುದೇ ರೀತಿಯ ಕೇಸ್ಗಳು ಆಗುವುದಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಸುಳ್ಳು ಕೇಸ್ಗಳನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಹಾಕುವುದನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಪುನಃ ಅವರಿಗೆ ಪೊಲೀಸ್ನವರಿಗೆ ನಾವು ಎಚ್ಚರಿಕೆ ಕೊಡೋದಾ, ಸೂಚನೆ ಕೊಡೋದಾ, ಇದನ್ನೆಲ್ಲ ಮಾಡಿ ಸಾಕಾಗಿ ಹೋಗಿದೆ ಹಿಂದೂ ಸಮಾಜಕ್ಕೆ. ಮುಂದೆ ಒಂದು ವೇಳೆ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಈಗಿನ ಸರ್ಕಾರ ಮತ್ತು ಪೊಲೀಸ್ ವ್ಯವಸ್ಥೆ ಇದಕ್ಕೆ ನೇರ ಹೊಣೆ. ಯಾಕಂತೇಳಿದ್ರೆ ತುಂಬ ಸಮಯ ಕೈಗಟ್ಟಿ ಕೂತ್ಕೊಳ್ಳಿಕ್ಕೆ ಹಿಂದೂ ಸಮಾಜಕ್ಕೆ ಸಹ ಕಷ್ಟ. ನಾನು ಹೀಗೆ ಮಾತಾಡ್ತಾನೆ ಅಂತ ಹೇಳಿದರೆ ನಮ್ಮ ಮೇಲೆ ಕೇಸ್ ಆಗಲಿಕ್ಕೂ ಸಹ ಹಿಂದೆ ಮುಂದೆ ನೋಡುವಂಥವರಲ್ಲ. MLAಗಳನ್ನೇ ರಾಜ್ಯ ಸರ್ಕಾರ ಬಿಟ್ಟಿಲ್ಲ. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಫಿಕ್ಸ್ ಮಾಡಿ ಕೇಸ್ ಹಾಕುವಂಥದ್ದು ನಾವು ನೋಡ್ತಾ ಬಂದಿದ್ದೇವೆ. ಇದೇ ಕೇಸ್ನಲ್ಲಿ 5 ಜನರ ಮೇಲೆ ಭಾರತ್ ಮಾತಾ ಕಿ ಜೈ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ. 5 ಜನರ ಮೇಲೆ ಕೇಸ್ ಹಾಕಲಿಕ್ಕೆ ಇವರು ಯಾವ ರಾಜಕೀಯ ವ್ಯಕ್ತಿಗಳು, ಕಾಂಗ್ರೆಸ್ನ ಪುಡಾರಿಗಳ ಪ್ರೇರಣೆಯಿಂದ ಕೇಸ್ ಹಾಕಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ತಿಳಿದು ಬಂದಿದೆ. ಈಗ ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ನ ನಾಯಕರೇ ಹಿಂದಿನಿಂದ 5 ಜನರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವ ಮಾಹಿತಿ ನಮಗೆಲ್ಲರಿಗೂ ಸಹ ಇದೆ. ಎಲ್ಲ CCTVಯ ಏನೆಲ್ಲ CCTVಯ ದೃಶ್ಯಾವಳಿಗಳಿದೆ ಅದನ್ನು ನೋಡಿದರೆ ಗೊತ್ತಾಗ್ತದೆ. 3 ಜನ ಯುವಕರು ವಿಜಯೋತ್ಸವ ನಂತರ ಅವರು ಅಲ್ಲಿ ಹಂಸನ್ನು ದಾಟಿ ಮೇಲೆ ಹೋಗುತ್ತಿರುವಂಥ ಸಮಯದಲ್ಲಿ ಅವರಷ್ಟಿಗೆ ಭಾರತ್ ಮಾತಾ ಕಿ ಜೈ ಅನ್ನೋದು ಘೋಷಣೆ ಕೂಗಿದ್ದಾರೆ ವಿನಾ ಎಲ್ಲಿ ಸಹ ಪ್ರಚೋದನಕಾರಿ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರಚೋದನಕಾರಿ ಅಂತ ಹೇಳಿ ಆದರೆ ನಾವು ಪಾಕಿಸ್ತಾನದಲ್ಲಿದ್ದೇವಾ ಅಥವಾ ಭಾರತ ದೇಶದಲ್ಲಿ ಇದ್ದೇವಾ ಅನ್ನುವಂಥ ಪ್ರಶ್ನೆ ಪೊಲೀಸರ ಮನಸ್ಸಲ್ಲಿ ಮೂಡಬೇಕಾದ ಅಗತ್ಯ ಖಂಡಿತ ಇದೆ. ಅದಕ್ಕಾಗಿ ಪುನಃ ನಾನು ಪೊಲೀಸರಿಗೆ ಎಚ್ಚರಿಕೆ ಕೊಡೋದಾ, ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ಹೇಳಿ ನೋಡ್ತಾನೆ ಕೂತಿದ್ದೇವೆ. ಪ್ರತಿ ಸರಿ ಘಟನೆ ಆದಾಗ ನಾವು ಅವರಿಗೆ ಎಚ್ಚರಿಕೆ ಕೊಡೋದು, ಅವ್ರ ಮನಸ್ಸಿಗೆ ಬಂದಂತೆ ಮಾಡೋದು ನಡೀತಾನೆ ಇದೆ. ಮುಂದೆ ಆಗುವಂಥ ಯಾವುದೇ ಅನಾಹುತಗಳೇನಾದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೇರ ಹೊಣೆ. ಏನಾಗ್ತದೆ, ಏನು ಬಿಡ್ತದೆ ಅನ್ನೋದು ಅವರ ಕೈಯಲ್ಲೇ ಇದೆ. ಅವರೇ ಈ ರೀತಿ ಉತ್ತೇಜನವನ್ನು ಎಲ್ಲೋ ಒಂದು ಕಡೆ ರಾಜಕೀಯವನ್ನು ಮಾಡಲಿಕ್ಕಾಗದೆ ಅಥವಾ ರಾಜ್ಯ ಸರ್ಕಾರವನ್ನು ಸರಿಯಾಗಿ ನಡೆಸಲಿಕ್ಕಾಗದೆ ಜನರ ಮನಸ್ಸನ್ನು ಬೇರೆ ಕಡೆ ಡಿಸ್ಟ್ರಾಕ್ಷನ್ ಮಾಡಲಿಕ್ಕಾಗಿ ಇಂಥ ಶಕ್ತಿಗಳಿಗೆ ಅವರು ಎಲ್ಲೋ ಒಂದು ಕಡೆ ಹಿಂದಿಂದ ಪ್ರಚೋದನೆ ಕೊಡ್ತಾ ಇದ್ದಾರೆ ಅನ್ನುವಂಥ ಸಹ ನಮಗೆ ಗುಮಾನಿ ಇದೆ. ಹಾಗಾಗಿ ಮುಂದಿನ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಹೊಣೆಯೊಂದಿಗೆ ಅವರು ಇನ್ನು ಮುಂದೆ ಇದನ್ನು ಸರಿ ಮಾಡ್ತಾರಾ ಇಲ್ವಾ ನಮಗಂತೂ ಗೊತ್ತಿಲ್ಲ. ಆದರೆ ಹಿಂದೂ ಸಮಾಜ ಇನ್ನು ಕೈಗೊಟ್ಟಿ ಕೂತ್ಕೊಳ್ಳುವಂಥ ಪ್ರಶ್ನೆ ಖಂಡಿತ ಇಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸುಮುಖ ಪ್ರೊಡಕ್ಷನ್ ಲಾಂಛನದ ತಯಾರಾಯಿನ ತುಳು ಸಿನಿಮಾ ಜೂನ್ 14 ಶುಕ್ರವಾರ ಕರಾವಳಿಯೊಡೊರ್ಮೆ ಬಿಡುಗಡೆಯಾರ ಉಂಡು. ತುಳುವೇರು ಬೆಂಬಲ ಕೊರಡು ಪಂಡದು ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆಯಿನ ಮೋಹನ್ ರಾಜ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದಿರು.
ಸುಮುಖ ಪ್ರೊಡಕ್ಷನ್ಸ್ ಲಾಂಛನಡ್ ತಯಾರಾಯಿನ ತುಳು ಸಿನಿಮಾ ಜೂನ್ 14 ಶುಕ್ರವಾರ ಕರಾವಳಿ ಜಿಲ್ಲೆಯೊರ್ಮೆ ಬಿಡುಗಡೆಯಾರೆ ಉಂಟು. ಈ ಬಗ್ಗೆ ಸುದ್ದಿಗೋಷ್ಠಿ ತೆರಿಪಾಯಿನ ಮೋಹನ್ ರಾಜ್ 2011 ಚಿತ್ರಗ್ ಕತೆ ಬರೆದಿದ್ದು ತುಳು ಚಿತ್ರರಂಗಡ್ ಹೊಸತನ ಕನೆಯರೆ ನಿರ್ಮಾಪಕರು ಸಗಾಯಾತೇರು. ಚಿತ್ರ ತೂಯಿನ ಪ್ರತಿಯೊರು ಪ್ರೇಕ್ಷಕರ್ಲ ತಂಕಣ ಪ್ರಯತ್ನನ ಮೆಚ್ಚಿದೇರು. ಸುಮುಖ ಬ್ಯಾನರ್ಡ್ ಬೈದಿನ ಸುರುತ ಸಿನಿಮಾ ಇಂದಾದಿದ್ದು ಮಾತೆರ್ಲ ಚಿತ್ರನ ಪುಗರ್ದೇರು. ಇಂದು ತಂಕ್ಲನ ಬೇಲಗ್ ನನಲಾತ ಸ್ಫೂರ್ತಿನ ಕೊರ್ತನು ಪಂಡ ತೆರಿಪಾಯರು. ಸುಮುಖ ಪ್ರೊಡಕ್ಷನ್ ಚೊಚ್ಚಲ ಚಿತ್ರ ಟುಡರ್ ದ ಫೈರ್ ವಿದಿನ್ ಇದರ ಆರಂಭ ಆಗುವಾಗ ನಾವೊಮ್ಮೆ ಭೇಟಿಯಾಗಿದ್ವಿ ಮೇ ತಿಂಗಳು 2003 23 ಸೊ ಆವಾಗ ಕೂಡ ನೀವು ಬಹಳ ಪ್ರೀತಿಯಿಂದ ಬಂದು ನಮ್ಮ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿ ಮಂಗಳೂರಿನ ಎಲ್ಲ ಜನತೆಗೆ ತುಡರನ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟದ್ದು ನೀವು, ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೇನೆ. ಆ ಸಮಯದಲ್ಲಿ ಯಾರೋ ಪತ್ರಕರ್ತರು ಪ್ರಶ್ನೆ ಕೇಳಿದರು, ಎಷ್ಟು ವರ್ಷ ಬೇಕಾಗತ್ತೆ, ಯಾವಾಗ ಚಿತ್ರ ಬರ್ಬೋದು ಅಂತ. ದೇವರ ದಯೆ ಇದ್ದರೆ 1 ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ. 1 ವರ್ಷದ ಪ್ರಾಜೆಕ್ಟನ್ನು ನಾವು ಇಟ್ಕೊಂಡಿದ್ದು. ಬಹುಶಃ ದೇವರ ದಯೆ ಚೆನ್ನಾಗಿತ್ತು. ನಿಮ್ಮೆಲ್ಲರ ಹಾರೈಕೆ ಹಿರಿಯರ ಆಶೀರ್ವಾದದಿಂದ ಸರಿಯಾಗಿ 2023 ಮೇ 3ನೇ ತಾರೀಕಿಗೆ ನಾವು ಕಟೀಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು. ಅದೇ 2024 ಮೇ 3ನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್, ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ನಲ್ಲಿ. ಅಂದರೆ ಸರಿಯಾಗಿ 1 ವರ್ಷ ನಾವು ಚಿತ್ರ ಮಾಡೋಕ್ಕೆ ತಗೊಂಡಿದ್ದೀವಿ. ಇವತ್ತಿಗೆ ಈ ಚಿತ್ರ ಬಹಳಷ್ಟು ಕಡೆಯಲ್ಲಿ ಪ್ರೀಮಿಯರ್ ಶೋಗಳನ್ನು ಕಂಡಿವೆ. ದುಬೈ, ಅಬುದಾಬಿ, ಕತಾರ್, ಬಹರೇನ್ ಹಾಗೂ ಇನ್ನು ನಾಳ್ದು ಒಮಾನಲ್ಲಿ ಕೂಡ ಪ್ರೀಮಿಯರ್ ಮಾಡಲಿಕ್ಕಿದ್ದೇವೆ. ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿ ತಿಳಿಸಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿಬಂದಿದೆ, ವಿಭಿನ್ನ ಶೈಲಿಯಲ್ಲಿದೆ ಅಂತ ಹೇಳಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಅದೇ ಮಂಗಳೂರಲ್ಲಿ ನಾವು ಸುರತ್ಕಲಲ್ಲಿ, ಉಡುಪಿ, ಪಡುಬಿದ್ರಿ ಹಾಗೂ ಮಂಗಳೂರಿನ ಭಾರತ್ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನು ಕಾಣಿಸಿದ್ದೇವೆ. ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ. ನೋಡಿದವರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನಿರ್ದೇಶನ ಮಟ್ಟ ಹೆಚ್ಚಾಗಿದೆ. ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮ ಕಥೆ ಆಗಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿದೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ, ನಮ್ಮ ಟೀಮ್ನವರಿಗೆ ಧನ್ಯವಾದ ಬರೋದು ಸಹಜ. ನಾಯಕ ನಟಿ ಸಿದ್ಧಾರ್ಥ್ ಶೆಟ್ಟಿ ಪಾತ್ರರೊಂದು ಒಂಜೆ ಕುಟುಂಬ ಪನ್ಪಿಲಕ ತಂಕ್ಳು ಪೂರ ಒಟ್ಟಿಗೆ ಸೇರ್ದು ಸಿನಿಮಾನ ಮಲ್ತದ. ಸಿನಿಮಾ ಕತೆ ಪ್ರತಿಯೊರೆನ ನಟನೆಯನ್ನು ಪ್ರೇಕ್ಷಕರು ಇಷ್ಟ ಮಲ್ತದೇರು. ಮಾತಾ ತುಳುವೇರು ಜೂನ್ 14 ಚಿತ್ರ ತೂಪನ ಮೂಲಕ ತಂಕ್ಳನ್ನು ಪ್ರೋತ್ಸಾಹಿಸಲು ಪಂಡ ತೆರಿಪಾಯರು. ಬೊಕ್ಕ ಈ ಸಿನಿಮಾದ ಶೂಟಿಂಗ್ ಆಯ್ ಬೊಕ್ಕ ನಮಕ್ ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ನಮ್ಮಡ ಪ್ಯಾಟ್ಸನ್ ಪಿರವರ ಬಂದಿತ್ತೇರು, ನಮ್ಮನೆ ಊರ್ದಾರು, ಬಟ್ ಇತ್ತ ದುಬೈ ಉಳ್ಳೇರು. ಬೊಕ್ಕ ಸಾಯಿಶ್ ಭರದ್ವಾಜ್ ಒಂದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತೇರು. ಸೊ ಇಂಚಿಂತ ಪೂರ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೇಟ್ ಮಾತೆಲ್ಲ ಮನಸ್ಸು ದೀದಿ ಸಿನಿಮಾಗೆ ಬೇಲೆ ಮಲ್ದಿನಿ. ಇದೇಪಂಡ ಇಂಕ್ಲನ ಸುರುತ ಸಿನಿಮಾ ಸುಮುಖ ಪ್ರೊಡಕ್ಷನ್ಸ್ ದಕ್ಕಲ್ನ. ಸೊ ಇಂಕ್ಲೆಗ್ ಒಂಜಿ ಹೊಸತನ ಕೊರಡೊಂದು ಭಾರಿ ಆಸೆ ಇತ್ತಂಡು. ಐತ ಒಟ್ಟಿಗೆ ಎಂಕ್ಲೆಗ್ ಒಂಜಿ ಭಾರಿ ಶೋಕದ ಅಂಚನೆ ಬಾರಿ ಪೊರ್ಲುದ ವಿಲನ್ಲ ಬೋಳಿತ್ತು ನಂದಿತ್ತಂಡು. ಸೊ ಐಕ್ ವಿಕಾಸ್ ಪುತ್ರನ್ ಇಂಕ್ಲೆಗ್ ಬತ್ತದ ಅವು ಪಾಟನ್ ಮಲ್ತೇರು. ಸೊ ಆರ್ನ ಕ್ಯಾರೆಕ್ಟರ್ನ್ಲ ಭಾರಿ ಪುಗಾರ್ದೇರು ನಮ್ಮ ಈ ಸಿನಿಮಾಡು. ಸೊ ಅಂಚ ಈ ಸಿನಿಮಾ ಬಂದಾಂಡ ಒಂಜಿ 10-15 ಜನರ್ದು ಅದ್ರ ಆತಿ ನತ್ತು 100 ಜನರ್ದು ಜಾಸ್ತಿ ನಮಗೆ ಸಹಾಯ ಮಲ್ದೇರು. ಸೊ ಈ ಸಿನಿಮಾ ಆಲ್ರೆಡಿ ಕುಡ್ಲಡ್, ಸುರತ್ಕಲ್ಡ್, ಪಡುಬಿದ್ರಿಡ್, ಉಡುಪಿಡ್ ಪ್ರೀಮಿಯರ್ಸ್ ಆತಂಡು. ಪಡುಬಿದ್ರಿಡ್ ಫಸ್ಟ್ ಟೈಮ್ ರೆಡ್ ಪ್ರೀಮಿಯರ್ ಆದಿತ್ತಂಡು. ಪುತ್ತೂರ್ಲ ಫಾರ್ ದ ಫಸ್ಟ್ ಟೈಮ್ ರೆಡ್ ಸ್ಕ್ರೀನ್ ಪ್ರೀಮಿಯರ್ ಆತಂಡು. ಜನಕ್ಕೂ ಮಸ್ತ್ ಖುಷಿಟು ನನ್ನನ್ನು ಎದ್ಕೊಂಡೇರು. ಮಾತೆರೆಗ್ಲ ನಮ್ಮ ಸಿನಿಮಾ ಭಾರಿ ಇಷ್ಟ ಆತಂಡು. ನನ್ನ ಜೂನ್ 14 ನಮ್ಮ ಈ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಬರ್ಪುಂಡು. ಸೊ ಆಲ್ರೆಡಿ ಆಯ್ತು ಅಡ್ವಾನ್ಸ್ ಬುಕಿಂಗ್ ಓಪನ್ ಆತಂಡು. ಸೊ ಮಾಧ್ಯಮ ಮಿತ್ರರಿಗೆಲ್ಲ ಒಂಜಿ ರಿಕ್ವೆಸ್ಟ್, ನಿಖಿಲ್ನ ಸಪೋರ್ಟ್ ಇತ್ತಂಡು ಎಂಕುಲ್ಗೆ ಎಂದೋಲಿ ದಯಪಂಡ ನಿಖುಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟ್ಗ್ಲ ನಿಖುಲ್ ಎಂಕ್ಲಿಗೆ ಮಸ್ತ್ ಸಹಾಯ ಮಲ್ದಿತ್ತಾರೆ. ಸೊ ಐದಾದ್ರ ಸುಮುಖ ತಂಡ ಇಡೆಮುಟ ಬೈದಂಡು. ತಾನು ಬಾಲಿವುಡ್ ಕರೀನಾ 25 ವರ್ಷದಿಂದ ಸಿನಿಮಾಡ್ ತೊಡಗಿಸಾದೆ. ತುಳು ಚಿತ್ರರಂಗದ ಬಗೆಟ್ ದಾಲ ಗೊತ್ತಿಚಂಡು ಆಂಡ ಸಹ ನಿರ್ದೇಶಕರು ಎಲ್ಟನ್ ತನನು ಇಡಗಲೆ ತಂದು ಬತ್ತೇರು. ಈ ಚಿತ್ರನು ಪ್ರೀತಿರ್ದು ಮಲ್ತದೆ. ಮಾತೆರ್ಲ ಚಿತ್ರಂತೂದು ಆಶೀರ್ವಾದ ಮಲ್ಪಲೆ ಪಂಡದ ನಿರ್ದೇಶಕರು ತೇಜೇಶ್ ಪೂಜಾರಿ ತೆರಿಪಾಯರು. ಥ್ಯಾಂಕ್ಸ್ ಸುಮುಖ ಪ್ರೊಡಕ್ಷನ್
as if I have no contacts in Coastal Wood. So I am from Bollywood. I am working in Bollywood industry since 25 years. So ancha Elton na gurta, Elton is na co-director. So he is from Mangalore and he works for me. So Siddharth, as Siddharth has mentioned, so Elton was the contact. So Elton approached me. He calls me Tejanna with love. So Tejanna, there is one project as a director. My basic profession is I am a choreographer in Bollywood. So it's my first experience as a director. So Elton told me that there's a project. You have to direct the movie. So I was very confident enough because I have an experience of 25 years. I know the camera, I know acting and everything. So wasn't that difficult for me. But yeah, a bit of nervousness because of my first movie as a director. But thank you so much to all my cast that they have supported me so much, especially all the veteran actors like Arvind sir, Sadashivamin, Rupa Vakadi, then Saraswati. So all these, Namita. So they all have supported so much, and especially Mohan sir, because it's his story. So whatever he wanted, we have tried to execute it, and it was a challenge because the expectation was the movie should come up till Bollywood level. ನಿರ್ಮಾಪಕರು ವಿಲ್ಸನ್ ರೆಬೆಲ್ಲೋ, ವಿದ್ಯಾ, ಸಂಪತ್, ಹರೀಶ್ ಶೆಟ್ಟಿ, ವಿಕಾಸ್ ಪುತ್ರನ್, ಉದಯ್ ಪೂಜಾರಿ, ಮೋಹನ್ ರಾಜ್, ಪಾಲುದಾರರು ಸಚಿನ್ ಯಶ್ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಸರಕಾರದ ಮಾತಾ ದಾಖಲೆಯನ್ನು ಕಾನೂನಾತ್ಮಕವಾದ ಮಂತುಕೊರ್ಪಿನ ಜಾಗೆ ಖರೀದಿ ದಾಖಲೆ ಬಾಡಿಗೆ ಇಲ್ಲು ಇಂಚ ಜನಸೇವಾ ಸವಲತ್ತುಗಳನ್ನು ಕೊರ್ಪಿನ ಹಮೀದ್ ಕಿನ್ಯ ಮಾಲಕತ್ವದ ನಾಟಕಲ್ ಜನರಲ್ ಸರ್ವಿಸ್ನ ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಸೋಮವಾರ ಕಾಂಡೆ ಉದಿಪನ ಮಲ್ತೇರು. ಜನಸೇವಾ ಕಾರ್ಯಕ್ರಮಲೆಡು ಪುಗಡ್ತೆ ಪಡೆಯಿನ ಹಮೀದ್ ಕಿನ್ಯರೆನ ಮಾಲಕತ್ವದ ನಾಟಕಲ್ ಜನರಲ್ ಸರ್ವಿಸ್ ನಾಟಕಲ್ದ ಫಾತಿಮಾ ವಾಣಿಜ್ಯ ಸಂಕೀರ್ಣಡು ಸೋಮವಾರ ಕಾಂಡೆ ಉದಿಪನಾಡು. ಶಾಸಕರು ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ರಿಬ್ಬನ್ ಬುಡ್ಪಾದ್ ನಾಟಕಲ್ ಜನರಲ್ ಸರ್ವಿಸ್ನು ಉದಿಪನ ಮಲ್ದದ ಸರಕಾರಿ ದಾಖಲೆಲು ಭೂಮಿ ಜಾಗೆ ಖರೀದಿದ ದಾಖಲೆಲು ಇಂಚ ಮಾತಾ ರೀತಿದ ದಾಖಲೆ ಮಲ್ತು ಕೊರ್ಪಿನ ಈ ಸೇವಾ ಕೇಂದ್ರ ಯಶಸ್ವಿಯಾವಡು ಹಮೀದ್ ಕಿನ್ಯರಿನ ಸಾಮಾಜಿಕ ಸೇವೆದ ವೃತ್ತಿ ಬದುಕು ಎಡ್ಡೆಡು ದುಂಬರೆಡು ಪಂಡದು ಹಾರೈಸಿರು. ನನಗೆ ವಿಶ್ವಾಸ ಇದೆ, ಹಮೀದ್ನವರ ಅನುಭವ, ಸಾಮಾಜಿಕವಾದ ಚಿಂತನೆ, ಇಲ್ಲಿ ಬರುವಂಥ ಜನರಿಗೆ ಉತ್ತಮವಾದ ಸೇವೆ ಅವರು ಮಾಡಿ ಕೊಡ್ತಾರೆ ಅಂತೇಳಿ ನಾನು ಇವತ್ತು ಬಯಸ್ತೇನೆ. ಸರ್ಕಾರದ ಬೇರೆ ಬೇರೆ ಸವಲತ್ತುಗಳನ್ನು ಹೇಗೆ ನಾವು ಪಡ್ಕೊಳ್ಬೇಕಂತೇಳಿ ಇದೀಗೆಲ್ಲವೂ ಕೂಡ ಆಂಧ್ರ ತಂತ್ರ ಒಳಪಟ್ಟಿದೆ. ಮಾಹಿತಿ ಇಲ್ಲದಂಥ ಈ ಮಹಿಳೆಯರಿಗೆ ಸೋದರಿಸುವುದು ದೊಡ್ಡ ಮಟ್ಟದ ಪ್ರಯೋಜನವಾದ ಕೆಲಸ ಇವತ್ತು ಆಗ್ತದೆ. ನಾನು ಹಮೀದ್ ಅವರಿಗೆ ಮತ್ತು ಇಲ್ಲ ಸ್ಟಾಫ್ನವ್ರಿಗೆ ಹೇಳೋದಿಷ್ಟೇ, ದಯವಿಟ್ಟು ತಾವು ಇದನ್ನೊಂದು ಸೇವಾ ಬಡವನಿಂದ ನೋಡಿಕೊಂಡು ಅದರ ಜೊತೆ ನೀವು ಮಿನಿಮಮ್ ಚಾರ್ಜ್ ಮಾಡಿ ನಿಮಗೆ ಲಾಸ್ ಆಗದ ರೀತಿ ಅಂತ ಅವತ್ತು ನೋಡಿಕೊಳ್ಬೇಕು. ನಾವು ಹೇಳೋದಿಷ್ಟೇ, ನಿಮಗೆ ಲಾಸು ಕೂಡ ಆಗಬಾರ್ದು, ಇಲ್ಲಿ ಬಂದ ಬಡವರಿಗೆ ಮೋಸ ಕೂಡ ಆಗಬಾರ್ದು. ಆ ರೀತಿ ತಮ್ಮ ಕೆಲಸ ಕಾರ್ಯಗಳು ಇರಬೇಕು. ಯಾಕಂತೇಳಿ ಈಗ ಕೆಲವರು ಸೇವಾ ಕೇಂದ್ರ ಅಂತ ಬೋರ್ಡ್ ಹಾಕಿ ಕರೆದು ಪಾಪ ವಿದ್ಯಾರ್ಥಿ ಯುವಕರಿಗೆ ಮತ್ತು ಮಹಿಳೆಯರಿಗೆ ಬಡವರಿಗೆ ಗೊತ್ತಿರೋದಿಲ್ಲ. ಬನ್ನಿ 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 ನಿಮಗೆ ಕಾರ್ ಸಿಗ್ತದೆ, ನಿಮಗೆ ರಿಕ್ಷಾ ಸಿಗ್ತದೆ, ನಿಮಗೆ ಬೈಕ್ ಸಿಗ್ತದೆ, ನಿಮಗೆ 5 ಲಕ್ಷ ದುಡ್ಡು ಸಿಗ್ತದೆ ಅಂತ ಹೇಳಿಕೊಂಡು ಅವ್ರು ಇದ್ದಂಥ ಅರ್ಜಿಯನ್ನು ಹಾಕಿ 500-1,000 ರೂಪಾಯಿ ಕೈಲಿ ಖರ್ಚು ಮಾಡಿ ಅಪ್ಲಿಕೇಶನ್ 10,000 ಬಂದಾಗ ಅಲ್ಲಿ ಸಿಗೋದು 4 ಜನರಿಗೆ ಮಾತ್ರ. ಇದು ನಾವು ಜನರನ್ನು ಅನಗತ್ಯವಾಗಿ ಮೋಸ ಮಾಡೋದಲ್ವ ಇದರಲ್ಲಿ. ಆದ ಕಾರಣ ಈ ಸೇವಾ ಕೇಂದ್ರದವ್ರು ಫಸ್ಟಾಗಿ ಹೇಳಬೇಕು, ಇದು ಬರೀ 4 ಜನಕ್ಕೆ ಸಿಕ್ಕುವಂಥದ್ದು, ನಮಗೆ ಗ್ಯಾರಂಟಿ ಗೊತ್ತಿಲ್ಲ, ಬೇಕಾದರೆ ನಿಮಗೆ ಅಪ್ಲಿಕೇಶನ್ ಆಗ್ಬೋದು, ಆಗೋದವನು ಆಗ್ತಾನೆ. ಇದು ನೀವು ಬನ್ನಿ ಬನ್ನಿ ನಿಮಗೆ ಅದಕ್ಕೆ ಲಾಸ್ಟಿಗೆಲ್ಲ ಅಪ್ಲಿಕೇಶನ್ ನೀವು 4 ಸವಲತ್ತಿಗೆ 1,000 ಅಪ್ಲಿಕೇಶನ್ ತಗೊಂಡು ಮತ್ತೆ ನೀವು MLA ಮನೆ ಹೋಗಿ ಅಂತ ಹೇಳಿದರೆ ನಾನೆಂತ ಮಾಡೋದು ಕೂತ್ಕೊಂಡು ಇಲ್ಲಿ. ಆದರೆ ತೆಗೆಯುವಾಗ ನಾವು ಸತ್ಯತೆ ಅಂತ ವಿಚಾರ ಇರೋದು ಆಗಬೇಕು. ಆ ಕೆಲಸವನ್ನು ಖಂಡಿತವಾಗಿ ಹಮೀದ್ ಮತ್ತು ಈ ತಂಡ ಮಾಡಿ ಎಲ್ಲರಿಗೂ ಕೂಡ ಇವತ್ತು ಮಾದರಿ ಆಗ್ತಾರೆ ಅಂತ ಹೇಳಿಕೊಳ್ತಾ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಜನಗಳಿಗೆ ಮಾತಾ ರೀತಿದ ಸರಕಾರಿ ದಾಖಲೆಲು ಭೂಮಿ ಮಾರಾಟ ಬಾಡಿಗೆ ಇಲ್ಲ ಆನ್ಲೈನ್ ಸೇವೆಲೇನು ಕ್ಲಬ್ ತ ಪೊರ್ತುಡು ಮಲ್ತು ಕೊರ್ಪ ಪಂಡದ ನಾಟಕಲ್ ಜನರಲ್ ಸರ್ವಿಸ್ ಮಾಲಕರು ಹಮೀದ್ ಕಿನ್ನೆ ತೆರಿಪಾಯರು. ನಾಟಕಲ್ ಜನರಲ್ ಸರ್ವಿಸ್ ಅಂತೇಳಿ ನಾವು ಈ ನಾಟಕಲ್ ಪರಿಸರದಲ್ಲಿ
ಸರ್ಕಾರದ ಕೆಲವು ದಾಖಲಾತಿಗಳು ಯಾವುದೇ ವಿಷಯವಾಗಿರಲಿ, ಭೂ ಪರಿವರ್ತನೆ ಆಗಿರಲಿ ಅಥವಾ ಸರ್ಕಾರದ ಯಾವುದೇ ಲೀಗಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸರಿಮಾಡಿಸಿಗೋಸ್ಕರ ಜನರಿಗೆ ಉಪಕಾರ ಆಗಬೇಕೆಂಬ ನೆಲೆಯಲ್ಲಿ ನಾಟಕಲ್ ಇದರ ಮಧ್ಯಪ್ರದೇಶದಲ್ಲಿ ನಾವು ಇವತ್ತು ನಾಟಕಲ್ ಜನರಲ್ ಸರ್ವಿಸ್ ಅಂತೇಳಿ ಒಂದು ಸಂಸ್ಥೆಯನ್ನು, ಒಂದು ಆಫೀಸನ್ನು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಈ ಭಾಗದ ಶಾಸಕರು ಮತ್ತು ಕರ್ನಾಟಕದ ಪಕ್ಷದ ವಿಧಾನಸಭೆಯ ಅಧ್ಯಕ್ಷರಾದಂತಹ UT ಖಾದರ್ ಅವರಿಗೆ ಆಗಮಿಸಿದ್ದಾರೆ. ಇವರು ಈ ಕಟ್ಟಡವನ್ನು, ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಾವು ಈ ಕಚೇರಿಯನ್ನು ಇದರಿಂದ ಈ ಭಾಗದ ಜನರಿಗೆ ಉಪಕಾರ ಮತ್ತು ಇದು ಪಕ್ಕ ಬಿಸ್ನೆಸ್ಸು ಅಲ್ಲ, ಪಕ್ಕ ಸೋಷಲು ಅಲ್ಲ, ಜನರಿಗೆ ಉಪಕಾರ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮಿಂದ ಆಗುವಂಥ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ವ್ಯವಸ್ಥೆಗಳಾಗ್ತದೆ. ಸಂಬಂಧಪಟ್ಟವರಿಗೆ ಬೇಕಾದರೆ RTC ಸಿಗ್ತದೆ ಅಥವಾ ಕರೆಂಟ್ ಬಿಲ್ ಕಟ್ಟುವುದಾದರೂ ಇಲ್ಲಿ ವ್ಯವಸ್ಥೆಗಳಿವೆ. ಬೇಕಾದ ಎಲ್ಲ ದಾಖಲೆಗಳಿಗೆ ಬೇಕಾದ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಸರ್ಕಾರದ ಏನು ವ್ಯವಸ್ಥೆ ಇದೆ ಅದರ ಬಗ್ಗೆ ದಾಖಲೆಗಳು ಸರಿಪಡಿಸಲು ಇಲ್ಲಿ ಅವಕಾಶಗಳಿರುತ್ತವೆ. ತಮ್ಮೆಲ್ಲರ ಸಹಕಾರವನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇದರ ಎಲ್ಲ ಶ್ರೇಯಸ್ಸು ಮತ್ತು ಇದರ ಯಶಸ್ಸಿಗೆ ನಿಮ್ಮ ಸಹಕಾರ ನಿರೀಕ್ಷಿಸ್ತಾ ಬಾತಿಷ್ಟಂಗಳ್ ದುವಾ ನಡಪಾಯಿರು. قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق നീ അറിയുന്നവനാണ് അല്ലാഹ്. പുതിയ ഓഫീസിന്റെ ഉദ്ഘാടന കർമ്മമാണ് റഹ്മാനെ. നീ ഖൈറിലാക്കണേ അല്ലാഹ്, ബറക്കത്തിലാക്കണേ റഹ്മാനെ, റാഹത്തിലാക്കണേ അല്ലാഹ്, സന്തോഷത്തിലാക്കണേ പടച്ചവനെ. മനസ്സിൽ ഏത് പ്രതീക്ഷയാണോ, ആരംഭ പ്രതീക്ഷ കൊണ്ടാണോ ആരംഭിച്ചത്, ആ പ്രതീക്ഷയോടുകൂടി നല്ല ഉയരത്തിലേക്ക് നീ എത്തിക്കണേ റഹ്മാൻ. ಕಿನ್ಯ ಜುಮ್ಮಾ ಮಸೀದಿ ಮುದರಿಸ್, ಮಸ್ಜಿದ್ ದಾರಿಮಿ, ಕಟ್ಟಡ ಮಾಲಕರು ಅಬೂಬಕರ್ ಹಾಜಿ, ಪರಿಸರದ ಪ್ರಮುಖರು ಅಬ್ದುಲ್ ರಹಿಮಾನ್ ಕೋಡಿಜಾಲ್, ಸಿರಾಜ್ ಕಿನ್ಯಾ, ಫಾರೂಕ್ ಕಿನ್ಯಾ, TS ಅಬೂಬಕರ್, ಹಮೀದ್ ಮಿಂಪ್ರಿ, ಹಮೀದ್ ಟಿಂಬರ್, ಹನೀಫ್ ಮಿಂಪ್ರಿ, ಸಾಲಿಹ್ ಹರೇಕಳ, ಸೈಯದ್ ಆಲವಿ ತಂಗಳ್, ಯೂಸುಫ್ ವಕ್ತಾರ್, NS ಕರೀಂ, ಬ್ಯಾರಿ ಸಾಹಿತ್ಯ ಪರಿಷತ್ ಸದಸ್ಯರು ಹಮೀದ್ ಹಸನ್ ಮಾಡೂರು, ಪಂಚಾಯತ್ ಸದಸ್ಯರು ಅಬ್ಬಾಸ್ ನಾಟಕಲ್ ಮಂಜನಾಡಿ, ಬಾವು, ಬಶೀರ್, ಅಬ್ದುಲ್ ಖಾದರ್, ಕಿನ್ಯ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ಪೂಜಾರಿ, PDO ತುಳಸಿ, ಪಂಚಾಯತ್ ಸದಸ್ಯರು ಫಯಾಜ್, ಸೈಯದ್ ತ್ವಾಹಾ, ಬಿಲ್ಲವ ಮುಖಂಡರು ಉಮೇಶ್ ಪೂಜಾರಿ, ಅಜಿತ್ ಪೂಜಾರಿ, ನಾಟಕಲ್ ವರ್ತಕರ್ನ ಸಂಘದ ಅಧ್ಯಕ್ಷರು ಹನೀಫ್ ಚಂದಹಿತ್ಲು, ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ದೇರಳಕಟ್ಟೆ ರೋಟರಿ ಕ್ಲಬ್ದ ಸ್ಥಾಪಕ ದಿನಾಚರಣೆ ಸ್ಥಾಪಕ ಹಿರಿಯ ಸದಸ್ಯರಿಗೆ ಮಾನಾದಿ ಗೆಲ್ಲಿಸಿ ಕುಡ್ಲ ಈಡನ್ ಗಾರ್ಡನ್ ಕ್ಲಬ್ಡು ಸೋಮವಾರ ಬೈಯಾಗ ನಡಪಾಯಿರಿ. ದೇರಳಕಟ್ಟೆ ರೋಟರಿ ಕ್ಲಬ್ದ ಸ್ಥಾಪಕ ದಿನಾಚರಣೆ ಕಾರ್ಯಕ್ರಮನ ಕುಡ್ಲ ಪದ್ವಾ ಕೈತಲ್ದ ಈಡನ್ ಗಾರ್ಡನ್ ಕ್ಲಬ್ಡ್ ಸೋಮವಾರ ಬೈಯಾಗ ನಡಪಾಯಿರು. ರೋಟರಿ ಜಿಲ್ಲೆ ಮೂಜಿಸಾರತ 189 ಚುನಾಯಿತ ರಾಜ್ಯಪಾಲರು ರೊಟೇರಿಯನ್ ವಿಕ್ರಮ್ ದತ್ತ ದೇರಳಕಟ್ಟೆ ರೋಟರಿ ಕ್ಲಬ್ 2008 ಶುರುವಾದ 17 ವರ್ಷದಿಂಚಿದ 17ನೇ ವರ್ಷಡು ದುಂಬರಿಯದುಂಡು. ಡಾಕ್ಟರ್ ಅರುಣಾಚಲಂ ಸ್ಥಾಪಕ ಅಧ್ಯಕ್ಷರಾದ ಕ್ಲಬ್ನು ದುಂಬರಿಸಾಂಡ ಅವಿರ್ದು ಬೊಕ್ಕ ಬತ್ತಿನ ಅಧ್ಯಕ್ಷರನಕುಲ ಕ್ಲಬ್ದ ಅಭಿವೃದ್ಧಿಗೆ ಮಲ್ಲ ಕೊಡುಗೆಯನ್ನು ಕೊಡ್ತೇರು. ಹಿರಿಯ ಸ್ಥಾಪಕ ಸದಸ್ಯರಾದ ಡಾಕ್ಟರ್ ರವಿಶಂಕರ್, ಡಾಕ್ಟರ್ ಅನಂತನ್, JP ರೈ ಇತ್ತೆಲ್ಲ ನಮ್ಮೊಟ್ಟಿಗೆ ನಿರಂತರವಾದ ಉಲ್ಲೇರು ಪಡೆದು ಹಿರಿಯ ಸದಸ್ಯರಿಗೆ ಅಭಿನಂದನೆ ಸಂದಾಯರು. ಇದರ ಮುಖ್ಯ ರೂವಾರಿಯಾದ ಚಾರ್ಟರ್ ಸಿಕ್ಕಿದೆ. ಆ್ಯಕ್ಚುಲಿ 2007 ಚಾರ್ಟರ್ ದಿವಸ ನಾವು 2008 ಜೂನ್ 8ರಲ್ಲಿ, ಈಗ ಇವತ್ತು 10ನೇ ತಾರೀಕು 8ಕ್ಕೆ ನಾವು ಮೈಸೂರಿನಲ್ಲಿದ್ದೆವು. ಇದರ ಮುಖ್ಯ ಕಾರಣಕರ್ತರು ನಮ್ಮ GSR ಡಾಕ್ಟರ್ ದೇವದಾಸ್ರಿಯವರು, ಡಾಕ್ಟರ್ ಅರುಣಾಚಲಂ ಇದರ ಸ್ಥಾಪಕ ಅಧ್ಯಕ್ಷರು, ಆನಂತರ ಡಾಕ್ಟರ್ ಸುಬ್ರಹ್ಮಣ್ಯಂ, ಅದೇ ರೀತಿ ಹಲವಾರು ನಮ್ಮ ಹಿರಿಯರು ಈ ಕ್ಲಬ್ಬನ್ನು ಮುನ್ನಡೆಸಿದರು. ಈಗ ನಮ್ಮ ಈ ಕ್ಲಬ್ಬಿಗೆ ಸಾಧಾರಣ 16 ವರ್ಷ, 17ನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕ್ಲಬ್ಬಿನಲ್ಲಿ 3 ಹಿರಿಯವರು, ಅದು ನಮ್ಮ ಡಾಕ್ಟರ್ ರವಿಶಂಕರ್ ರಾವ್ ಮತ್ತು ಡಾಕ್ಟರ್ ಅನಂತನ್ ಹಾಗೂ ನಮ್ಮ JP ರೈ ಅವರು, ಇವರು 3 ಮಂದಿ ನಿರಂತರವಾಗಿ ಕ್ಲಬ್ಬಿಗೆ ಸೇವೆಯನ್ನು ಮಾಡಿದ್ದಾರೆ.
ಆ ಸೇವೆಗೋಸ್ಕರ ಮತ್ತು ಅವರ ಈ ಒಂದು ಪಾಲ್ಗೊಳ್ಳುವಿಕೆ ಹಾಗೂ ಅವರ ಸ್ಫೂರ್ತಿಯಿಂದಾಗಿ ನಮ್ಮ ಈ ಕ್ಲಬ್ ಭಾಳ ಯಶಸ್ವಿಯಿಂದ ಮುನ್ನಡೆಯುತ್ತಿದೆ. ಅದೇ ಅಲ್ಲದೆ ಪ್ರತಿಯೊಂದು ಸ್ಥಳದಲ್ಲಿ ನಮಗೆಲ್ಲರಿಗೂ ಹಿತೋಪದೇಶ, ಮಾರ್ಗದರ್ಶನ ಎಲ್ಲವನ್ನು ಸೂಕ್ತ ಸಮಯದಲ್ಲಿ ನೀಡುತ್ತಾ ಒಂದು ಕ್ಲಬ್ಬಿನ ಒಗ್ಗಟ್ಟಿಗೆ ಈ 3 ಕಾರಣೀಕರ್ತರು ಅವರನ್ನು ಈ ಒಂದು ಸಂದರ್ಭದಲ್ಲಿ ಒಂದು ಗೌರವಿಸುವ ಒಂದು ಕಾರ್ಯಕ್ರಮ ನೆಟ್ಟಿದ್ದೇವೆ. ದೇರಳಕಟ್ಟೆ ರೋಟರಿ ಕ್ಲಬ್ದ ಮಾರ್ಗದರ್ಶಕರು ಡಾಕ್ಟರ್ ದೇವದಾಸ್ ರೈ ದೇರಳಕಟ್ಟೆ ರೋಟರಿ ಕ್ಲಬ್ ನನಲಾತ್ ಎಡ್ಡೆ ಸಾಧನೆ ಮಲ್ಪಡ ಪಂಡದು ಅಭಿನಂದನದ ಪಾತ್ರ ಪಂಡೇರು. That was one regret because I wanted to visit a Rotary Club. Anyway, let us hope, or not let us hope, we are definite that this club will go on from heights to heights. Now we are 24 members, I think, if I am not wrong, with 8 lady members, 1/3, 33.33%. I think what is Vikram, our son, what is that, Jennifer Jones and the president before that target was 33% or 18% for the women Rotarians? 35. So we are very much there, and all the ladies have all assuming the chukkani of the club, and we have had 3 or 4 years of continuous lady leaders leading the club, and the club has done very well. I would think that the most important role of the Rotary Club of Derlakatte is improving the conditions in and around working for the place of community of Derlakatte, which they have done. They have helped the Budakatta Jananga, they have done so many things, and every year they do keep on doing a lot of service activities. So I wish you all the very best, and thank you for felicitating me. And I would also like to wish Vikram, Satish Bolar and Ranjan all the very best. ಹಿರಿಯ ಸ್ಥಾಪಕ ಸದಸ್ಯರು ಡಾಕ್ಟರ್ ರವಿಶಂಕರ್, ಡಾಕ್ಟರ್ ಅನಂತನ್, ಜೆಪಿ ರೈ ಮೊಕ್ಲೆಗ್ ಈ ಪೊರ್ತು ಮಾನಾದಿಗೆ ಮಲ್ತೇರು. ಎರಡ್ 2011ನೇ ಸಾಲಿಗೆ ಚುನಾಯಿತ ರಾಜ್ಯಪಾಲರಾದ ಆಯ್ಕೆಯಾಯಿನ ಸತೀಶ್ ಬೋಳಾರ್ರೆಗೆ ಅಭಿನಂದನೆ ಸಂದಾಯರು. ಅಂಚನೆ ಕ್ಲಬ್ ಸ್ಥಾಪನೆಗೆ ಕಾರಣರಾದ ಕ್ಲಬ್ದ ನಿರಂತರ ಅಭಿವೃದ್ಧಿಗೆ ಮಾರ್ಗದರ್ಶನ ಮಲ್ತೊಂದುಪ್ಪುನ ಡಾಕ್ಟರ್ ದೇವದಾಸ್ ರೈಯರೆಗ್ಲ ಅಭಿನಂದನೆ ಸಂದಾಯರು. ಕ್ಲಬ್ದ ಸದಸ್ಯರು ಜೂನ್ ತಿಂಗಳು ಪುಟ್ಟು ಪರ್ಬ ಮದಿಮೆದ ವರ್ಷಾಚರಣೆದ ದಿನ ಇತ್ತಿನಕ್ಲಿನ ಗುರುತಿಸಾದು ಗೌರವಿಸಾಯರು. ದೇರಳಕಟ್ಟೆ ರೋಟರಿ ಕ್ಲಬ್ ಅಧ್ಯಕ್ಷರು ರೋಟೇರಿಯನ್ ಲತಾ ವಿಕ್ರಮ್ ಗುರ್ಕಾರ್ನ ವಹಿಸಿದ ಸಭೆಯನ್ನು ನಡಪಾತ್ಕೊರಿಯರು. ರೋಟರಿ ಜಿಲ್ಲೆ ಉಪರಾಜ್ಯಪಾಲರು ರೋಟೇರಿಯನ್ ಪಿಡಿ ಶೆಟ್ಟಿ, ಚುನಾಯಿತ ಅಧ್ಯಕ್ಷರು ರೋಟೇರಿಯನ್ ಸೌಮ್ಯ ಆರ್ ಶೆಟ್ಟಿ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ರೋಟೇರಿಯನ್ ಜಯಂತಿ ರೈ ಪ್ರಾರ್ಥನೆ ಪಂಡೇರು. ರೋಟೇರಿಯನ್ ಜೆಪಿ ರೈ ಸಭೆ ನೆತ್ಕೊಂಡೇರು. ಕಾರ್ಯದರ್ಶಿ ರೋಟೇರಿಯನ್ ಸುಜಾತಾ ಡಿ ಶೆಟ್ಟಿ ವರದಿ ಮಂಡಿಸಾಯರು. ಮುಖ್ಯದ ಬಂಧುಲೆ ಇಡೇಗ ಪಸಕುರಲ್ದ ಇನ್ನಿತ ಸುದ್ದಿ ವಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗಳಿಗೆ ಯಪಲಾತು ಒಂದು ಪ್ಲೇ ಪಸಕುರಲ್ 24/7.